ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮ. ವಿವಿಧ ಕ್ಷೇತ್ರದ ಸಾಧಕರ ಸಾಧನೆಯ ಅನಾವರಣ ಈ ನಮ್ಮೂರ ಜಾಣೆ ಕಾರ್ಯಕ್ರಮದಲ್ಲಿ. ಈ ದಿನ ನಮ್ಮ ಜೊತೆಗೆ ಇರುವವರು, ಮನುಷ್ಯ ಅಂದಾಕ್ಷಣ ದೇಹವನ್ನು ತುಂಬಾನೇ ಫಿಟ್ ಇರಬೇಕು ಅಂತಾರೆ. ಅದು ಆರೋಗ್ಯದ ದೃಷ್ಟಿ ಆಗಿರಬಹುದು, ದೇಹದ ಸೌಂದರ್ಯಕ್ಕೂ ಕೂಡ ಆಗಿರಬಹುದು. ಇಂತಹ ಫಿಟ್ನೆಸ್ ಕ್ಲಾಸಿಗೆ ಹೋಗಬೇಕಾದ್ರೆ ಫಿಟ್ನೆಸ್ ಕೋಚ್ ಕೂಡ ಇಂಪಾರ್ಟೆಂಟ್. ಹಾಗೆ ನಮ್ಮ ಜೊತೆ ಇವತ್ತು ಇರುವವರು ಫಿಟ್ನೆಸ್ ಕೋಚರ್ ಇವರು. ಹಾಗೆ ಅದರ ಜೊತೆಗೆ ಇವರದ್ದೊಂದು ಡ್ಯಾನ್ಸ್ ಕ್ಲಾಸ್ ಇದೆ. ಅದರ ವಿಶೇಷತೆ ಬಹಳಷ್ಟಿದೆ. ಇದನ್ನು ಅವರಿಂದಲೇ ಕೇಳುವ. ಈ ದಿನ ನಮ್ಮ ಜೊತೆಗಿರುವವರು ಅಕ್ಷತಾ ರಾವ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ. ನಾನು ಮೊದಲನೇದಾಗಿ ಹೇಳಿದ್ದೆ, ಈಗ ಮನುಷ್ಯ ಅಂದಾಕ್ಷಣ ಫಿಟ್ನೆಸ್ ಅನ್ನೋದು ಒಂದು ದೇಹದ ಸೌಂದರ್ಯಕ್ಕೆ, ಇಲ್ಲದಿದ್ರೂ ಆರೋಗ್ಯದ ದೃಷ್ಟಿಯಿಂದ ಒಂದು ನಮ್ಮ ಬಾಡಿ ಒಂದು ಫಿಟ್ ಇರಬೇಕಂತ ಹೇಳ್ತಾರೆ. ಆದರೆ ನೀವು ಫಿಟ್ನೆಸ್ ಕೋಚ್ ಆಗಿದ್ದೀರಿ. ಒಂದು ಅದರ ಹಿಂದಿನ ಘಟನೆಗಳೆಲ್ಲ ಯಾವ ರೀತಿ ಇತ್ತು, ಯಾವ ರೀತಿ ಕೋಚ್ ಆದ್ರಿ, ಅದರ ಬಗ್ಗೆ ಹೇಳಿ. ನಾನು ಫಸ್ಟಿಗೆ ಫಿಟ್ನೆಸ್ ಕೋಚ್ ಆಗೋ ಮೊದಲು ಡ್ಯಾನ್ಸರೇ ಆಗಿದ್ದೆ. ಸೊ ಮದುವೆ ಮೊದಲು ನಂದೊಂದು ಸಣ್ಣ ಡ್ಯಾನ್ಸ್ ಕ್ಲಾಸ್ ಕೂಡ ಇತ್ತು. ಸೊ ಗೊತ್ತಿದೆ ಅಲ್ಲ ಎಲ್ಲರಿಗೂ. ಸೊ ಆಫ್ಟರ್ ಮ್ಯಾರೇಜ್ ನಾವು ದಪ್ಪ ಆಗ್ತಾ ಹೋಗ್ತೇವೆ. ಸೊ ನಮಗೆ ಏನಂದ್ರೆ ಅದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಆಗ್ತಾನೆ ಹೋಗ್ತದೆ. ಮದುವೆ ಆದಮೇಲೆ ನಮಗೆ ಮಕ್ಕಳು, ಅದರ ಲೈಫೇ ಹೋಗ್ತಾ ಇರ್ತದೆ. ಆದ ಮೇಲೆ ಏನಾಯ್ತಂದ್ರೆ, ಮಗು ಆದಮೇಲೆ ಒಂದು ನಾನು 86 ಅಬೌವ್ KGಗೆ ಹೋಗಿದ್ದೆ. ಟೋಟಲ್ ಒಂದು 86, 88 ಅಷ್ಟು KG ಇದ್ದೆ. ನನಗೆ ಡ್ಯಾನ್ಸ್ ಮಾಡಲಿಕ್ಕೆ ಸಾಗ್ತಾ ಇರಲಿಲ್ಲ. ನನ್ನ ಬಾಡಿ ಫ್ಯಾಟ್ಸೇ ಜಾಸ್ತಿ ಆಗಿತ್ತು. ಸೊ ಆವಾಗ ನಾನು ಏನು ಮಾಡಿದೆ, ನಂಗೊಂದು ನನ್ನ ಫ್ರೆಂಡ್ ಒಬ್ರು ಹೇಳಿದ್ರು, ಹೀಗೆ ಜುಂಬಾ ಇನ್ಸ್ಟ್ರಕ್ಟರ್ ಆಗ್ಬೋದು, ಫಿಟ್ನೆಸ್ ಬಗ್ಗೆ ನಿಂಗೆ ಡ್ಯಾನ್ಸ್ ಫಾರ್ಮ್ ಅಲ್ಲೇ ಇದ್ದವಳು ನಾನು. ಸೊ ಜುಂಬಾ ಇನ್ಸ್ಟ್ರಕ್ಟರ್ ಆಗ್ಬೋದು, ಹೋಗು ಟ್ರೈ ಮಾಡಂತ. ನಾನು ಆ ಟೈಮಲ್ಲಿ ಬ್ಯಾಂಗ್ಳೂರಿಗೆ ಹೋಗಿ ಜುಂಬಾ ಸರ್ಟಿಫಿಕೇಟೆಡ್ ಆಗಿ ಅಲ್ಲಿಂದ ಬಂದು ನಾನು ಫಿಟ್ನೆಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೆ. ಸೊ ಫಸ್ಟ್ ಉದ್ದೇಶ ನನಗೋಸ್ಕರನೇ, ನಾನು ಫಿಟ್ ಆಗಿರ್ಬೇಕಂತ ಒಂದು ಉದ್ದೇಶದಿಂದನೇ ನಾನು ಸ್ಟಾರ್ಟ್ ಮಾಡಿದ್ದು ಸ್ಟಾರ್ಟಿಂಗ್ ಇಂದ. ಓಕೆ, ನಿಮ್ಮ ಆರೋಗ್ಯ ಆಗಿರಬಹುದು, ನಿಮ್ಮ ಒಂದು ದೇಹದ ಒಂದು ಏನ್ ಹೇಳಿದ್ರೆ ವೇಟ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಹೋಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಿ. ಹೌದು, ಖಂಡಿತ ಹೌದು. ಯಾಕಂದ್ರೆ ಫಸ್ಟಿಗೆ ಒಂದು ನಾರ್ಮಲ್ ಡ್ಯಾನ್ಸ್ ಕ್ಲಾಸ್ ಇಂದ ಏನಿದ್ದೆ ಅದೇ ಉದ್ದೇಶದಿಂದ ಸ್ಟಾರ್ಟ್ ಮಾಡಿದ ಫಿಟ್ನೆಸ್ ಇವತ್ತಿಗೆ ಒಂದು 3 years ಕಂಪ್ಲೀಟ್ ಆಗ್ತಾ ಇದೆ. ಮೇನ್ ಲೇಡೀಸ್ಗೆ ಸ್ಪೆಷಲಿ ಆಗಿ ನನ್ನ ಕ್ಲಾಸ್ ಅಲ್ಲಿ ಜಾಸ್ತಿ ಪ್ರಾಮುಖ್ಯತೆ ಕೊಡ್ಬೇಕಂತ ಇತ್ತು. ಸೊ ಹಾಗಾಗಿ ಲೇಡೀಸ್ ಟ್ರೈನರೇ ನಾನು ಆದವಳು. ಇವತ್ತಿಗೂ ಒಂದು ಕುಂದಾಪುರದಲ್ಲಿ ಲೇಡೀಸ್ ಫಿಟ್ನೆಸ್ ಕ್ಲಾಸೇ ಓಪನ್ ಆಗಿದೆ. ಸೊ ತುಂಬಾ ಜನ ಲೇಡೀಸ್ ಬರ್ತಾ ಹೋಗ್ತಾ ಇದ್ದಾರೆ. ನಿಮ್ಗೆ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಹೇಳ್ತಾ, ನಿಮ್ಮ ಒಂದು ಫಿಟ್ನೆಸ್ ಕ್ಲಾಸ್ ಎಷ್ಟು ಜನರಿಂದ ಆರಂಭವಾಗಿ ಈಗ ಎಷ್ಟು ಜನ ಇದ್ದಾರೆ? ನಾನು ಸ್ಟಾರ್ಟ್ ಮಾಡಿದ್ದು 2020 ಕೋವಿಡ್ ಟೈಮಲ್ಲೇ. ಸೊ ಸ್ಟಾರ್ಟ್ ಮಾಡುವಾಗ ಅದು February 12ಗೆ ಸ್ಟಾರ್ಟ್ ಆಯಿತು. ಆಗಷ್ಟೇ ಚೀನಾದಲ್ಲಿ ಕೊರೋನಾ ಅಂತ ಒಂದು ಟೈಮ್ ಬಂದಿತ್ತು ಅಷ್ಟೇ. ಬಟ್ ಇಂಡಿಯಾಕ್ಕೆ ಸ್ಪ್ರೆಡ್ ಆಗಿರ್ಲಿಲ್ಲ. ನಂಗೆ ಅದರ ಇಂಡಿಯಾಕ್ಕೆ ಬರ್ತದಂತೆ ಸಹ ನಂಗೆ ಗೊತ್ತಿರ್ಲಿಲ್ಲ. ಸೊ ನಾನು February 12ಗೆ ಕ್ಲಾಸ್ ಸ್ಟಾರ್ಟ್ ಆಯಿತು. March 25ಗೆ ಕೋವಿಡ್ ಕ್ಲಾಸ್ ಕ್ಲೋಸ್ ಆಗ್ಬೇಕು. ಅದು ಜಿಮ್ ಸ್ಪೆಷಲಿ ಕ್ಲೋಸ್ ಆಗ್ಲೇಬೇಕಂತ ಆಯ್ತು. 5 months ತನಕ ನಂಗೆ ಯಾವುದೇ ಬಿಸ್ನೆಸ್ ಇರ್ಲಿಲ್ಲ. ಅಂದ್ರೆ ಸ್ಟೂಡೆಂಟ್ ಒಂದು ಸ್ಟಾರ್ಟಿಂಗ್ 4 ಜನ ಆಗಿದ್ರು ಅಷ್ಟೇ. ನಿಮ್ಗೆ ಗೊತ್ತಿದೆ ಅಲ್ಲ, ಸ್ಟಾರ್ಟಿಂಗ್ ಒಂದು ಫಿಟ್ನೆಸ್ಗೆ ಇಳ್ದ ತಕ್ಷಣ ಸೊ ಅವರು ಟ್ರೈನರ್ ಅಲ್ಲ ಅಂತ ಹೇಳುವ ಜನಗಳು ಇರ್ತಾರೆ, ಓಕೆ ಇವರು ಟ್ರೈನ್ ಮಾಡಿ ಬಂದಿರುವ ಅಂತ ಹೇಳುವ ಜನಗಳು ಇರ್ತಾರೆ. ಸೊ ನಂಗೆ ಖಾಲಿ ಒಂದು 4 ಇಂದ ಒಂದು 6 members ತನಕ ಸ್ಟೂಡೆಂಟ್ ಇದ್ರು ಅಷ್ಟೇ. ಆದ್ರೆ ಅದಾದ್ಮೇಲೆ ಕೋವಿಡ್ ಬಂದು ಕ್ಲೋಸ್ ಆಯ್ತು ಜಿಮ್. September 5ಗೆ ರೀ ಓಪನ್ ಆದದ್ದು ಫಸ್ಟ್ ಕೋವಿಡ್ ಟೈಮ್ ಅಲ್ಲಿ. ಸೊ ಅದಾದ್ಮೇಲೆ ಜನ ಆಗ್ತಾನೆ ಹೋದ್ರು. ಇವತ್ತಿಗೆ ಒಳ್ಳೆ ಮೂವ್ ಆಗ್ತಾನೆ ಇದೆ. ಓಕೆ, ಅಂದ್ರೆ 4 ಜನರಿಂದ ಶುರುವಾದದ್ದು ಒಳ್ಳೆ ಒಂದು ಖಂಡಿತ ಒಂದು ವಿಶೇಷ ಏನಂದ್ರೆ, ನಿಮ್ಮೊಂದು ಫಿಟ್ನೆಸ್ ಕ್ಲಾಸ್ ಅದು ಹೆಸರೇ ಒಂದು ವಿಶೇಷತೆ. ಅಂದ್ರೆ ಫಸ್ಟ್ ಸ್ಟೆಪ್ ಫಾರ್ ವುಮೆನ್ ಅಂತ. ಯಾಕೆ, ಯಾರಿಟ್ರು ಆ ಹೆಸರನ್ನ, ಯಾವ ರೀತಿ ಥಾಟ್ ಬಂತು, ಇದೇನು ಫಸ್ಟ್ ಸ್ಟೆಪ್? ಫಸ್ಟ್ ಸ್ಟೆಪ್ ಅಂದ್ರೆ ಅದ್ರ ಮೀನಿಂಗ್ ಫಸ್ಟ್ ಅಂದ್ರೆ ಮೊದಲ, ಸ್ಟೆಪ್ ಅಂದ್ರೆ ಹೆಜ್ಜೆ ಅಂತ. ಸೊ ನಮ್ಮ ಪ್ರತಿಯೊಬ್ಬರ ಹೆಜ್ಜೆ ನಮ್ಮ ಫಸ್ಟ್ ಸ್ಟೆಪ್ ಅಲ್ಲೇ ಇಡ್ಬೇಕಂತ. ಸೊ ಅದು ಒಂದು ಫ್ರೆಂಡ್ ಇಂದ ಆ ನೇಮ್ ಬಂತು, ಮೊದಲ ಹೆಜ್ಜೆ ಅಂತ. ಅಂದ್ರೆ ನನ್ನ ಮೈಂಡ್ ಅಲ್ಲಿ ಸಹ ಅದು ಇತ್ತು ಫಸ್ಟ್ ಅಂತ. ಬಟ್ ಸ್ಟೆಪ್ ಅನ್ನೋದು ನನ್ನ ಡ್ಯಾನ್ಸ್ ಇಂದಾನೆ ಸ್ಟಾರ್ಟ್ ಆಗ್ಲಿ ಅಂತ, ಹಾಗಾಗಿ ಫಸ್ಟ್ ಸ್ಟೆಪ್ ಅಂತ ಬಂತು. ಸೊ ನಂಗೆ ಹೇಳುದು, ಪ್ರತಿಯೊಬ್ರು ಈಗ ನಮ್ಮ ಕ್ಲಾಸಲ್ಲಿ, ನಮ್ಮ ಫಿಟ್ನೆಸ್ ಕ್ಲಾಸ್ ಅಲ್ಲಿ ಖಾಲಿ ಒಂದು ಫಿಟ್ನೆಸ್ ಅಂತ ಇಲ್ಲ, ಅಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಎಲ್ಲ ಜಾಸ್ತಿಯಾಗಿ ಹೆಣ್ಣು ಮಕ್ಕಳಿಗೆ ಜಾಸ್ತಿಯಾಗಿ ನಾವು ಫೋಕಸ್ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲಾನು ಅವರ ಹೆಜ್ಜೆಯನ್ನ ನಮ್ಮ ಕ್ಲಾಸಲ್ಲೇ ಸ್ಟಾರ್ಟ್ ಮಾಡ್ಲಿ ಅಂತ ಫಸ್ಟ್ ಸ್ಟೆಪ್ ಅಂತಾನೆ ಇಟ್ಟಿದ್ದೇವೆ. ಹಾಗೆ ನಮ್ಮ ಅಕ್ಷತಾ ರಾವ್ ಅವರದ್ದು ಒಂದು ಸಂಸ್ಥೆ ಅಂದ್ರೆ ಫಸ್ಟ್ ಸ್ಟೆಪ್. ಈ ಸಂಸ್ಥೆಯಲ್ಲಿ ಫಿಟ್ನೆಸ್ ಮಾತ್ರ ಅಲ್ಲ, ಬೇರೆ ಏನ್ ಎಲ್ಲ ಇರಬಹುದು ಅನ್ನೋದು ಪ್ರಶ್ನೆ. ಅದೇ ಈಗಷ್ಟೇ ನಾನು ಹೇಳಿದೆ, ನಮ್ಮ ಕ್ಲಾಸಲ್ಲಿ ಡ್ಯಾನ್ಸ್ ಕ್ಲಾಸ್ ಇದೆ. ಸೊ ಟ್ಯೂಷನ್ಸ್ ಕೊಡ್ತೇವೆ ನಾವು, ಮತ್ತೆ ಸಿಂಗಿಂಗ್ ಸ್ಟಾರ್ಟ್ ಮಾಡಿದ್ದೇವೆ, ಡ್ರಾಯಿಂಗ್ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ಒಂದು ಸಂಸ್ಥೆಯಲ್ಲಿ ಎಲ್ಲನೂ ಸಿಗ್ಬೇಕು,
ಒಂದೇ ಅಡಿಯಲ್ಲಿ ಎಲ್ಲನೂ ಸಿಗ್ಬೇಕಂತ ನನ್ನ ಉದ್ದೇಶ ಆಗಿದೆ. ಸೊ ಅದನ್ನ ಈಗ ಕಂಟಿನ್ಯೂಸ್ ಮಾಡ್ತಾನೆ ಇದ್ದೇನೆ. ಸ್ಪೆಷಲಿ ಆಗಿ ಡ್ಯಾನ್ಸ್ ಅನ್ನೋದು ಎಲ್ಲಾ ಮಕ್ಕಳಿಗೆ ಇಷ್ಟನೇ ಆಗ್ತದೆ, ಗೊತ್ತಿದೆ. ಒಂದು ಏಜ್ ಆದವರಿಂದ ಹಿಡಿದು ಸಣ್ಣ ಮಕ್ಕಳಿಗೆ ಮ್ಯೂಸಿಕ್ ಹಾಕಿದ ತಕ್ಷಣ ಅದು ತುಂಬಾ ಇಷ್ಟಪಡ್ತಾರೆ. ಸೊ ಹಾಗಾಗಿ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಆಗ್ತಾ ಇದೆ, ಕಂಟಿನ್ಯೂಸ್ ಆಗ್ತಾನೆ ಇದೆ. ಓಕೆ, ಯಾವ ರೀತಿ ಥಾಟ್ ಬಂತು? ನಾನು ಒಂದು ಫಿಟ್ನೆಸ್ ಕ್ಲಾಸ್ ಅಂತ ಶುರು ಮಾಡಿದವಳು ನಾನು, ಇದೆಲ್ಲವನ್ನು ಹಾಕ್ಬೇಕು, ಅದಕ್ಕೆ ನೀವು ಅದೆಲ್ಲವನ್ನು ಸ್ಟಾರ್ಟ್ ಮಾಡಿದ್ರು ಕೂಡ ಅದಕ್ಕೆ ತಕ್ಕಂತಹ ಟೀಚರ್ಸ್ ಬೇಕು. ಹೌದು, ಖಂಡಿತ. ಯಾವ ರೀತಿ ಒಂದು ನೀವು ಮಾಡಿದ್ದು ಸಕ್ಸಸ್ ಆಯ್ತಾ? ಇಲ್ಲ, ಎಲ್ಲರ ಲೈಫಲ್ಲಿ ಸ್ಟಾರ್ಟಿಂಗ್ ಸಕ್ಸಸ್ ಅನ್ನೋದು ಪದ ಸಿಗುದೇ ಇಲ್ಲ. ಸೊ ನಮ್ಗೆ ಸ್ಟಾರ್ಟಿಂಗ್ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನ್ ಮಾಡುವಾಗ ಸಹ ತುಂಬಾ ಸಲ ಒಂದ್ ಟೈಮಲ್ಲಿ ಕ್ಲಾಸೇ ಕ್ಲೋಸ್ ಆಗೋ ಸ್ಥಿತಿಯಲ್ಲಿ ಕೂಡ ಇತ್ತು. ಆಫ್ಟರ್ ನಾನು ಬೇರೆ ಕಡೆ ಶಿಫ್ಟ್ ಆದೆ, ಅಲ್ಲಿಂದ ಕ್ಲಾಸ್ ಮೂವ್ಮೆಂಟ್ ಆಯ್ತು. ಒಂದೊಂದು ಹೇಳ್ತಾರಲ್ಲ, ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ನನ್ನ ಸರೌಂಡರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ನಂಗೆ. ಸೊ ಇವಾಗ ಒಂದು ಡ್ರಾಯಿಂಗಿಗೆ ಒಬ್ರು ಟೀಚರ್ ಸಿಕ್ಕಿದ್ರು, ಟ್ಯೂಷನ್ಗೆ ಒಬ್ರು ಟೀಚರ್ ಸಿಕ್ಕಿದ್ರು. ನಾನ್ ಮಾತ್ರ ಫಿಟ್ನೆಸ್ ಟ್ರೈನರ್ ಹಾಗೂ ಡ್ಯಾನ್ಸ್ ಕ್ಲಾಸ್ ಅನ್ನ ಮಾತ್ರ ಮೇಂಟೈನ್ ಮಾಡ್ತೇನೆ. ಉಳ್ದ ಎಲ್ಲ ಇದು ಸೆಕ್ಷನ್ ಏನಿದೆ, ಸೊ ಅದಕ್ಕೆ ಒಬ್ಬೊಬ್ರು ಟೀಚರ್ಸ್ ಅನ್ನ ನೇಮಕ ಮಾಡ್ತಾ ಇದ್ದೇನೆ. ಸ್ಪೆಷಲಿ ಆಗಿ ನಮ್ಮ ಕ್ಲಾಸ್ ಅಲ್ಲಿ ಜೆಂಟ್ಸೇ ಅಲೌಡ್ ಇಲ್ಲ. ಟೀಚರ್ಸ್ ಅನ್ನ ತಗೊಳ್ಳೋದು ಕೂಡ ನಾವು ಜೆಂಟ್ಸ್ ಅನ್ನ ಅಲ್ಲ. ಸೊ ಲೇಡೀಸಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅಂತ. ಮಕ್ಕಳಿಗೆ 14 ವರ್ಷದ ಒಳಗಿನ ಹುಡುಗರಿಗೆ ಅಲೌಡ್ ಮಾಡ್ತೇವೆ, ಬಟ್ ಅದಾದ್ಮೇಲೆ ಇಲ್ಲ ಅಂತ. ಹಾಗೆ ಅದು ಏನು ನೀವು ಇಷ್ಟು ಮಹಿಳೆಯರಿಗೆ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋದೊಂದು ಇತ್ತು ನಿಲುವು? ಅಂದ್ರೆ ಏನಂತ ಗೊತ್ತಿಲ್ಲ. ಈಗ ನಾನು ಜಿಮ್ ಟ್ರೈನರ್ ಆಗಿ ಹೋಗಿದ್ದಾಗ, ಅಂದ್ರೆ ನಾನ್ ಕಲೀಲಿಕ್ಕೆ ಹೋದ ಟೈಮಲ್ಲಿ ಕೆಲವೆಲ್ಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ನಮ್ಗೆ. ಆವಾಗ ಡಿಸೈಡ್ ಮಾಡಿದ್ದು, ಇಲ್ಲ ನಾನು ಒಂದು ಲೇಡೀಸಿಗೆ ಟ್ರೈನ್ ಆಗಿ ಹೋಗ್ಬೇಕು ಅಂತ. ಈಗ ಎಷ್ಟೋ ಜನ ಫ್ಯಾಟ್ ಬಾಡೀಸ್ ಅವ್ರು ಬರ್ತಾರೆ, ಅಂದ್ರೆ ದಪ್ಪ ಇದ್ದವ್ರು ತುಂಬಾ ಜನ ಬರ್ತಾರೆ. ಬಟ್ ಗಂಡು ಮಕ್ಕಳ ಹತ್ರ ಅವರಿಗೆ ಹೇಳುವಾಗ, ಈಗ ನಮ್ಗೆ ಸಹ ನಾನು ಒಂದು ವೇಟ್ ಗೇನ್ ಅಲ್ಲಿ ಇದ್ದಾಗ ನಂಗೆ ಅವ್ರ ಹತ್ರ ಹೇಳುವಾಗ ಮುಜುಗರ ಆಗ್ತಿತ್ತು. ಓಕೆ, ನಾನು ಇಷ್ಟು ವೇಟ್ ಇದ್ದೇನೆ, ಇಷ್ಟು ಈ ಪಾರ್ಟ್ ಅಲ್ಲಿ ವೇಟ್ ಲಾಸ್ ಆಗ್ಬೇಕು ಅಂತ. ಅದನ್ನ ನಾನು ಅನುಭವಿಸಿದ್ದೇನೆ. ಅದು ಬೇರೆ ಲೇಡೀಸ್ ಅವ್ರು ಖಂಡಿತ ಅನುಭವಿಸಬಾರ್ದಂತ ನಾನು ಆ ಉದ್ದೇಶದಿಂದನೇ ಲೇಡೀಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು, ಫಿಟ್ನೆಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ. ಒಂದು ಫಿಟ್ನೆಸ್ ಗಾಗಿ ಬಂದವರು, ಇಲ್ಲದಿದ್ರೆ ವೇಟ್ ಲಾಸ್ ಗೆ ಬಂದವರು, ಒಂದು ಹೆವಿ ವೇಟ್ ಇದ್ದು ಲಾಸ್ ಆಗಿ ನಿಮ್ಗೆ ಅದು ಖುಷಿ ಕೊಟ್ಟದೇನ? ಖಂಡಿತ ಇದೆ, ಖಂಡಿತ ಇದೆ. ನನ್ನ ಫ್ರೆಂಡ್ಸ್ ತುಂಬಾ ಜನ, ಅಂದ್ರೆ ಈಗ ಅವರು ಸ್ಟೂಡೆಂಟ್ ಆಗಿ ನನ್ನ ಫ್ರೆಂಡ್ ಅಂತಾನೆ ಹೇಳ್ಬೋದು. ಸೊ ನನ್ನಲ್ಲಿ ಒಬ್ಳು ಪ್ರಭಾವತಿ ಅಂತ ಬರ್ತಾ ಇದ್ರು. ಅವರದು ವೇಟ್ 86 ವಿತ್ PCOD ಪ್ರಾಬ್ಲಮ್. ಸೊ ಅವರು ಮದುವೆ ಆಗಿ 3 years ಆದ್ರೂ ಸಹ ಅವ್ರಿಗೆ ಮಕ್ಕಳಾಗಿರ್ಲಿಲ್ಲ PCOD ಪ್ರಾಬ್ಲಮ್ ಇಂದ. ವಿತ್ ವೇಟ್ ಗೇನ್ ಆಗಿತ್ತು. ಸೊ ಅವರದು ರೀಸೆಂಟ್ ಅಂದ್ರೆ ಪ್ರೆಗ್ನೆಂಟ್ ಕೂಡ ಆದ್ರು. ಅವರ ವೇಟ್ 63ಗೆ ಬಂದು ನಿಂತಿದೆ. ಸೊ ಅಂತ ತುಂಬಾ ಸ್ಟೂಡೆಂಟ್ಸ್ ನಮ್ಮ ಕ್ಲಾಸ್ ಅಲ್ಲಿ ಆಲ್ಮೋಸ್ಟ್ ಇದ್ದಾರೆ. ಸೊ ಯಾರದು ಎಕ್ಸಾಂಪಲ್ ಅಂದ್ರೆ ತುಂಬಾ ಜನ ಇದ್ದಾರೆ. ಈಗಷ್ಟೇ ನನ್ನ ಜೊತೆ ಬಂದವರು ಸಹ ಪವಿತ್ರ ಅಂತ, ಅವರು ಕೂಡ ಅಷ್ಟೇ ಒಂದು 6 month ಅಲ್ಲಿ 8 kgs ಲಾಸ್ ಆಗಿದ್ದಾರೆ ಅವರು. ಸೊ ತುಂಬಾ ಜನ ಇದ್ದಾರೆ. ನಿಮ್ಮ ಪ್ರಕಾರ ಒಂದು ಬಾಡಿ ಫಿಟ್ ಯಾಕಿರ್ಬೇಕು? ಮೇನ್ ಹೆಲ್ತ್ಗೋಸ್ಕರ. ಎಲ್ಲರೂ ಹೇಳ್ತಾರೆ ಬಾಡಿ ಫಿಟ್ ಇದ್ರೆ ಬ್ಯೂಟಿ ಅಂತ ಹೇಳ್ತಾರೆ. ನಾನು ಹೇಳುದು ಬ್ಯೂಟಿಗಿಂತ ಇಂಪಾರ್ಟೆಂಟ್ ಹೆಲ್ತ್. ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಅನುಭವಿಸಿದ್ದಾರೆ. ಹಣ ಇದ್ರೂ ಕೂಡ ಹೆಲ್ತ್ ಅನ್ನ ತಗೊಳ್ಳಿಕ್ಕೆ ಆಗ್ಲಿಲ್ಲ, ಹೌದಾ ಅಲ್ವಾ? ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ಮೇನ್ ಹೆಲ್ತ್ ಇದ್ರೆ ಎಲ್ಲನೂ ನಮ್ಗೆ ಸಿಗುತ್ತೆ. ಹೆಲ್ತ್ ಇಸ್ ವೆಲ್ತ್ ಅಂತ ನಾವು ಯಾವತ್ತೂ ಹೇಳ್ತೇವೆ. ಸೊ ಹೆಲ್ತ್ ಇಂದ ಎಲ್ಲನೂ ಪಡಿಬಹುದು. ಹಾಗೆ ಬಾಡಿ ಫಿಟ್ ಆಗಿ ಇರ್ಲೇಬೇಕು. ದಿನದ ಒಂದು 24 ಗಂಟೆಯಲ್ಲಿ 1 ಗಂಟೆ ಅಂತ ನಮ್ಗೋಸ್ಕರ ನಾವು ಟೈಮ್ ಕೊಡ್ಲೇಬೇಕಾಗ್ತದೆ. ಹೆಲ್ತ್ ಇದ್ರೆ ನಾವು ಆಕ್ಟಿವ್ ಆಗಿರ್ತೇವೆ, ಎಲ್ಲರ ಜೊತೆ ಕಾನ್ಫಿಡೆನ್ಸ್ ಆಗಿ ಮಾತಾಡ್ಬೋದು. ಓಕೆ, ಈಗ ಎಷ್ಟೋ ಜನ ಗೊತ್ತಿದೆ ನಿಮ್ಗೆ, ದಪ್ಪ ಇದ್ದಾಗ ಏನಾಗ್ತದೆ ಹೇಳಿ ಅಂತೆ, ಅವರಿಗೆ ತುಂಬಾ ನಡಿಲಿಕ್ಕಾಗಲ್ಲ, ಬೇಗ ಸುಸ್ತಾಗ್ತದೆ, ಏನಾದ್ರೂ ಹೆಲ್ತ್ ರೀಸನ್ ಬರ್ತಾನೆ ಇರ್ತದೆ. ಅದೇ ನಾವು ಫಿಟ್ ಆಗಿದ್ದಾಗ ಖಂಡಿತವಾಗಿ ನಮ್ಮ ಹೆಲ್ತ್ ಏನಿದೆ ಅದು ಪ್ರಾಬ್ಲಮ್ಸ್ ಕಮ್ಮಿ ಆಗ್ತಾನೆ ಹೋಗ್ತದೆ ಅಂತ ಹೇಳ್ತೇನೆ. ಆರೋಗ್ಯದ ದೃಷ್ಟಿಯಿಂದ. ಮತ್ತೊಂದು ನಾನು ನಿಮ್ಮ ಡ್ಯಾನ್ಸ್ ಕ್ಲಾಸ್ ಬಗ್ಗೆ ಹೇಳಿದೆ, ವಿಶೇಷ ಅಂತ ಹೇಳಿದೆ. ಯಾಕಂದ್ರೆ ಒಂದು ಹ್ಯಾಂಡಿಕ್ಯಾಪ್ ಅಂದ್ರೆ ಅಂಗವಿಕಲ ಮಕ್ಕಳಿಗೆ ನೀವು ನೃತ್ಯ ತರಬೇತಿಯನ್ನ ಕಲಿಸಿಕೊಡ್ತಾ ಇದ್ದೀರಾ. ಯಾಕೆ ನೀವು ಅವರನ್ನ ಆರಿಸಿಕೊಂಡ್ರಿ? ಅದೇ, ಯಾಕಂದ್ರೆ ಕೋವಿಡ್ ಟೈಮಲ್ಲಿ ಒಂದು ಸಣ್ಣ ಇನ್ಸಿಡೆಂಟ್, ಅಂದ್ರೆ ಮನೆಯಲ್ಲೇ ನಾವೆಲ್ಲರೂ ಕುತ್ಕೊಂಡಿದ್ವಿ. ಆ ಟೈಮಲ್ಲೇ ಎಲ್ಲ ಟಿಕ್ಟಾಕ್ ಅಂತ ರೀಲ್ಸ್ ಬರ್ತಾ ಇತ್ತು. ಸೊ ಎಲ್ಲರೂ ಅವರಿಗೆ ಏನೇನು ಟೈಮ್ಸ್ ಕೊಡ್ತಿದ್ರಂತ ನೀವೇ ನೋಡಿರ್ಬೋದು. ಆ ಟೈಮಲ್ಲಿ ನನಗೆ ಅಂದ್ರೆ ನನ್ನ ಮೈಂಡಿಗೆ ಬಂದದ್ದು, ಇನ್ನು ನೆಕ್ಸ್ಟ್ ನಾನು ಕ್ಲಾಸ್ ಸ್ಟಾರ್ಟ್ ಆದ್ಮೇಲೆ ಸೊ ಇಂಥ ಸ್ಕೂಲಿಗೆ ಹೋಗಿ ನಾನು ಡ್ಯಾನ್ಸ್ ಹೇಳಿಕೊಡ್ಬೇಕು. ನಾನು ಫಸ್ಟ್ ಒಂದು ಹ್ಯಾಂಡ್ ಬಿಲ್ ಬಿಟ್ಟೆ, ವಿಶೇಷ ಚೇತನ ಮಕ್ಕಳಿಗೆ ನನ್ನ ಕ್ಲಾಸಲ್ಲಿ ಫ್ರೀ ಕ್ಲಾಸ್ ಹೇಳಿಕೊಡ್ತೇನೆ ಸ್ಯಾಟರ್ಡೆ ಸಂಡೇ ಅಂತ. ಸೊ ನಮ್ಮ ಕ್ಲಾಸಿಗೆ ಒಂದು ಅನ್ವಿತಾ ಅಂತ ಒಂದು ಮಗು ಜಾಯಿನ್ ಆಯ್ತು. ಸೊ ಆ ಮಗುವಿಗೆ ಕಿವಿ ಕೇಳುದಿಲ್ಲ, ಬಾಯಿ ಬರುದಿಲ್ಲ. ಸೊ 7 years. ಆ ಮಗು ನಾವ್ ಏನ್ ಮ್ಯೂಸಿಕ್ ಅನ್ನೋದು ಏನು ಅಂತಾನೆ ಅರ್ಥ ಆಗೋದಿಲ್ಲ. ಬೇರೆಯವರು ಡ್ಯಾನ್ಸ್ ಮಾಡುವಾಗ ಸೊ ಅವಳು ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ಲು. ಅವಳೇ ನಂಗೆ ಆಕ್ಚುಲಿ ಮೋಟಿವೇಶನ್ ಅಂತ ಹೇಳ್ಬೋದು. ಅದಾದ್ಮೇಲೆ ನಾನು ಒಂದು 80 ಸ್ಟೂಡೆಂಟ್ ತನಕ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡ್ತಾನೆ ಬಂದೆ.
ಅಂತ ಮಕ್ಕಳಿಗೆನೆ ಅಂತ ಸ್ಕೂಲ್ಗಳಿಗೆ ವಿಸಿಟ್ ಕೊಟ್ಟೆ. ಸೊ ವಾಗ್ಜ್ಯೋತಿ ಅಂತ ಒಂದು ಅಂಪಾರಲ್ಲಿ ಅಲ್ಲಿ 48 ಮಕ್ಕಳಿಗೂ ಕಿವಿ ಕೇಳುದಿಲ್ಲ, ಬಾಯ್ ಬರುದಿಲ್ಲ. ಸೊ ತಲ್ಲೂರು ನಾರಾಯಣ್ ಸ್ಕೂಲ್, ಹಾಗೆ ಚೈತನ್ಯ, ಇಂಥ ಮಕ್ಕಳನ್ನ ಅಂದ್ರೆ ಇಂಥ ಮಕ್ಕಳಿಗೆ ಯಾರು ಹೇಳಿಕೊಡ್ತಾರೆ? 24 ಗಂಟೆ ಟೈಮ್ ಅನ್ನ ವೇಸ್ಟ್ ಮಾಡ್ತಾನೆ ಇರ್ತೇವೆ, ಹೌದಾ ಅಲ್ವಾ? ಅಂತ ಮಕ್ಕಳಿಗೆ ಒಂದು 2 ಅವರ್ಸ್ ಆದ್ರೂ ನಾವು ಅವ್ರ ಜೊತೆ ಇರ್ಬೇಕಂತ ಸೊ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೇವೆ. ಓಕೆ, ಈಗ ನಾರ್ಮಲ್ ಜನಗಳಿಗೂ ಈ ನಮ್ಮ ವಿಶೇಷ ಮಕ್ಕಳಿಗೂ ಯಾವ ರೀತಿ ಇರ್ತದೆ ಡಿಫ್ರೆನ್ಸ್ ಕಲಿಸುವಂತ? ತುಂಬಾನೇ ಇರುತ್ತೆ. ಈಗ ನಾರ್ಮಲ್ ಮಕ್ಕಳಿಗೆ ನಾವ್ ಇಲ್ಲಿ ಕುತ್ಕೊಂಡಾಗ ನೀವು ಅಂದ್ರೆ ಜಸ್ಟ್ ಈ ಸ್ಟೆಪ್ ಹೀಗೆ ಅಂತ ಹೇಳಿದ್ರೆ ಕಲ್ತು ಬಿಡ್ತಾರೆ. ಬಟ್ ವಿಶೇಷ ಮಕ್ಕಳಿಗೆ ಖಂಡಿತ ಸಾಧ್ಯ ಇಲ್ಲ. ಇದರಲ್ಲಿ ಒಂದು ಸೆಕ್ಷನ್ ಅವರದ್ದು ತುಂಬಾ ವೆರೈಟೀಸ್ ಆಫ್ ಸೆಕ್ಷನ್ಸ್ ಇರ್ತದೆ. ಅಂದ್ರೆ ಬಾಯಿ ಬರದಿದ್ದ ಮಕ್ಕಳಿಗೆ, ಕಿವಿ ಕೇಳದಿದ್ದ ಮಕ್ಕಳಿಗೆ ಅವರು ನಮ್ಮ ಭಾವನೆಗಳು ಅವರಿಗೆ ಅರ್ಥ ಆಗ್ತದೆ. ಹಾಗಾಗಿ ನಾವು ಡ್ಯಾನ್ಸ್ ಅನ್ನು ಮಾಡಿದಾಗ ಜಸ್ಟ್ ಎದುರಲ್ಲಿ ಅವರು ಅದನ್ನ ಕರೆಕ್ಟ್ ಆಗಿ ಅವ್ರಿಗೆ ಜಸ್ಟ್ ಒಂದು ಯೂಟ್ಯೂಬ್ ಆದ್ರೂ ನಾವು ತೋರಿಸಿ ಈ ತರ ಅಂತ ಹೇಳ್ಬೋದು. ಆದ್ರೆ ಮೆಂಟಲಿ ಡಿಸೈಡ್ ಅಂದ್ರೆ ಸ್ವಲ್ಪ ಮೆಂಟಲಿ ಪ್ರಾಬ್ಲಮ್ಸ್ ಇದ್ದ ಮಕ್ಕಳಿಗೆ ನಾವು ಏನು ಹೇಳಿದ್ರು ಅರ್ಥ ಆಗಲ್ಲ. ಆದ್ರೆ ಅದು ಸ್ಕೂಲು ತಲ್ಲೂರಲ್ಲಿದೆ. ಸೊ ಅಲ್ಲಿ ಒಂದು 38 ಮಕ್ಕಳು ಇದೇ ಪ್ರಾಬ್ಲಮ್ಸ್ ಇಂದ ಸಫರ್ ಆಗ್ತಾ ಇದ್ದಾರೆ. ಅವರಿಗೆ ನೀವು ಜಸ್ಟ್ ಒಂದು ಮ್ಯೂಸಿಕ್ ಮಾತ್ರ ಎಂಜಾಯ್ ಮಾಡ್ತಾರೆ. ನಾನು ಒಂದು ಸ್ಟೆಪ್ ಹೇಳಿ ಕೊಟ್ರು ಸಹ ಮರುದಿನ ಅವರಿಗೆ ಅದು ನೆನಪಿರ್ತದ ಇಲ್ವಾ ಅಂತ ನಮ್ಗೆ ಗೊತ್ತಿರೋದಿಲ್ಲ, ಗೊತ್ತಾಯ್ತಾ? ಸೊ ಹಾಗಾಗಿ ತುಂಬಾ ಡಿಫ್ರೆಂಟ್. ಆದ್ರೆ ಆ ಮಕ್ಕಳ ಜೊತೆ ಸಿಗುವಂತ ಖುಷಿ ನಾರ್ಮಲ್ ಮಕ್ಕಳ ಜೊತೆ ಸಹ ನಮ್ಗೆ ಖಂಡಿತ ಸಿಗುದಿಲ್ಲ. ಅವರದ್ದು ಏನಂದ್ರೆ ರಿಯಲ್ ಪ್ರೀತಿ ಅಂತ ಹೇಳ್ಬೋದು. ನಮ್ಮನ್ನ ಇನ್ನೊಂದು 2 ಇಯರ್ಸ್ ಬಿಟ್ಟು ಹೋದ್ರು ಕೂಡ ನಾವು ಅವರಿಗೆ ಪರಿಚಯ ಇರ್ತೇವೆ. ಅದು ಮಾತ್ರ ಖಂಡಿತ. ಅದು ನನ್ನ ಲೈಫಿನ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈ 2 ವರ್ಷದಲ್ಲಿ. ಓಕೆ, ನಿಮ್ಗೆ ಈ ರೀತಿ ಕೂಡ ಪ್ರಶ್ನೆ ಬಂದಿರಬಹುದು, ಇಷ್ಟು ಜನ ಮಕ್ಕಳಿದ್ದಾರೆ, ಇವರು ಏನಕ್ಕಾದ್ರೂ ರೀಸನ್ಗೆನೆ ಖಂಡಿತ ಮಾಡಿರ್ಬಹುದು, ಖಂಡಿತ ಹಣಕ್ಕೋಸ್ಕರ ಮಾಡಿರ್ತಾರೆ. ಸೊ ಬೇರೆಯವ್ರಿಗೋಸ್ಕರ ನಾವು ಒಳ್ಳೆಯವ್ರ ತರ ಕಾಣ್ಬೇಕಂತ ಎಷ್ಟೋ ಮಾತುಗಳು ಬಂದಿದೆ. ಯಾಕಂದ್ರೆ ನಾನೊಂದು ರೀಸೆಂಟ್ ಆಗಿ ಒಂದು ಇವೆಂಟ್ ಮಾಡಿದ್ದೆ, ಸೂಪರ್ ಮಮ್ಮಿ ಸೂಪರ್ ಕಿಡ್ ಅಂತ. ಸೊ ಆ ಇವೆಂಟಿನ ಮೇನ್ ಉದ್ದೇಶ ಏನಾಗಿತ್ತು ಅಂದ್ರೆ ಇಂಥ ವಿಶೇಷ ಮಕ್ಕಳನ್ನ ಸ್ಟೇಜಿಗೆ ತರಬೇಕಿತ್ತು. ಆದ್ರೆ ಗೊತ್ತಿದೆ ಅಲ್ಲ, ಈಗಿನಲ್ಲಿ ನಾವು ಅಂತ ಮಕ್ಕಳದು ಡ್ಯಾನ್ಸ್ ಇದೆ ಸ್ಟೇಜ್ ಅಲ್ಲಿ ಅಂತ ಹೇಳಿದ್ರೆ ಬರುವುದೇ ಕಡಿಮೆ. ಯಾಕಂದ್ರೆ ಯಾರಿಗೂ ಇಂಟ್ರೆಸ್ಟ್ ಇರುವುದಿಲ್ಲ, ಎಂತ ಅವರ ಡ್ಯಾನ್ಸ್ ಅನ್ನ ಯಾರು ನೋಡ್ತಾರೆ ಅಂತ. ಆ ಒಂದು ಟಾರ್ಗೆಟ್ ಇಂದ ನಾನು ಸೂಪರ್ ಮಮ್ಮಿ ಸೂಪರ್ ಕಿಡ್ಸ್ ಅಂತ ಒಂದು ಅಂದ್ರೆ ಈವೆಂಟ್ಸ್ ಅನ್ನ ಮಾಡಿ ಆ ತಾಯಿ ಮತ್ತೆ ಮಗುವಿಗೆ ಸ್ಟೇಜಿಗೆ ತಂದು ಈ ಮಕ್ಕಳದು ಪರ್ಫಾರ್ಮೆನ್ಸ್ ಮಿಡ್ಲ್ ಅಲ್ಲಿ ಇಟ್ಟೆ. ಆ ದಿನ ಟೋಟಲ್ ಒಂದು 88 ಮಕ್ಕಳದು ಡ್ಯಾನ್ಸ್ ಕೂಡ ಇತ್ತು. ಅದರಲ್ಲಿ ಒಂದು ಪುಣ್ಯಕೋಟಿ ಡ್ಯಾನ್ಸ್ ಕೂಡ ಹೌದು. ಸೊ ಆ ಮಕ್ಕಳಿಗೆ, ಅಷ್ಟು ಜನ ಮಕ್ಕಳಿಗೆ ಅದರಲ್ಲಿ ಕಿವಿ ಕೇಳುದಿಲ್ಲ, ಬಾಯಿ ಬರುದಿಲ್ಲ. ಆದ್ರೂ ಅವರು ಜಸ್ಟ್ ನಾವು ಸ್ಟೇಜಿನ ಎದುರು ನಿಂತು ನೆಕ್ಸ್ಟ್ ಸ್ಟೆಪ್ ಇದು ಅಂತ ಹೇಳುವಾಗ ಅವ್ರಿಗೆ ನಮ್ಮ ಭಾವನೆಗಳು ಅರ್ಥ ಆಗಿ ಖಾಲಿ ವಿದೌಟ್ ಮ್ಯೂಸಿಕ್ ಕೇಳುದಿಲ್ಲ. ಮ್ಯೂಸಿಕ್ ಕೇಳದಿದ್ದಾಗ ಗೊತ್ತಿದೆ, ಈಗ ನಿಮ್ಮ ಮಾತು ನಂಗೆ ಕೇಳದಿದ್ದಾಗ ನಾನು ಹೇಗಿರ್ತೇನೆ. ಸೊ ಹಾಗೇನೆ ಅಲ್ಲ, ಅವರಿಗೆ ಎಂತ ಅಷ್ಟು ಜನಗಳು ಕಾಣ್ತಾ ಇದ್ದಾರೆ, ಕ್ಲಾಪ್ಸ್ ಕಾಣ್ತಾ ಇದೆ, ಬಿಟ್ರೆ ಬೇರೆ ಏನು ಕೇಳ್ತಾ ಇರ್ಲಿಲ್ಲ. ಜಸ್ಟ್ ನಾವ್ ಎದುರು ನಿಂತು ಇದು ಸ್ಟೆಪ್ ನೆಕ್ಸ್ಟ್ ಅಂತ ಹೇಳಿದ್ರೆ ಮಾತ್ರ ಮಾಡ್ತಾ ಇದ್ರು. ಹಾಗೆ ಈಗ ಜನವರಿ 8 1 ವರ್ಷ ನೆಕ್ಸ್ಟ್ ಜನವರಿಗೆ ಆಗುತ್ತೆ. ಸೊ ಅದು ಒಂದು 2 ವರ್ಷದಿಂದ ಮಾಡ್ಬೇಕು, ಆ ಪ್ರೋಗ್ರಾಮ್ ಮಾಡ್ಬೇಕು ಅಂತ ಇತ್ತು. ಆ ಟೈಮಲ್ಲಿ ತುಂಬಾ ಜನ ಸ್ಪಾನ್ಸರ್ ಹತ್ರ ಹೋದಾಗ ತುಂಬಾ ಜನ ಕ್ವಶನ್ ಹಾಕಿದ್ದಾರೆ, ಯಾಕೆ ನೀವು ಹಣ ಮಾಡ್ಲಿಕ್ಕ? ಎಷ್ಟೋ ಜನ ಕೇಳಿದ್ದಾರೆ. ಸೊ ಫ್ಯಾಮಿಲೀಸ್ ಗೊತ್ತಿದೆ, ಎಷ್ಟೋ ಜನ ಕೇಳ್ತಾರೆ, ಫ್ರೆಂಡ್ಸ್ ಅವರು ಕೇಳ್ತಾರೆ, ಡೌಟ್ ಪಡ್ತಾರೆ. ಆದ್ರೆ ಆ ಪ್ರೋಗ್ರಾಮ್ ನೋಡಿದ ಮೇಲೆ ಎಷ್ಟೋ ಜನ ಹೇಳಿದ್ದಾರೆ, ಸೊ ಈ ಉದ್ದೇಶ ಇದ್ದಿದ್ರೆ ನಾನು ನಿಂಗೆ ಹೆಲ್ಪ್ ಮಾಡ್ತಿದ್ದೆ ಅಂತ. ಅಷ್ಟು ಸಾಕು ಅನ್ಸುತ್ತೆ ನಂಗೆ, ಆ ಪ್ರೋಗ್ರಾಮ್ ಮಾಡಿದಕ್ಕೆ ಸಾರ್ಥಕ ಆಯ್ತು ಅಂತ. ಬಟ್ ಆ ಪ್ರೋಗ್ರಾಮ್ ಆದ್ಮೇಲೆ ಆ ಸ್ಕೂಲ್ಗಳಿಗೆ ಎಷ್ಟೋ ಜನ ವಿಸಿಟ್ ಕೊಟ್ರು. ಈಗ ಒಂದು ವರ್ಷಕ್ಕೆ ಒಂದ್ಸಲ ಬರ್ತ್ಡೇ ಅಂದಾಗ ಮಾತ್ರ ಅಂತ ಸ್ಕೂಲ್ಗಳು ಮಾತ್ರ ನೆನಪಾಗ್ತದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಲಿಗೋಸ್ಕರ ಆಗಿರ್ಬೋದು, ಅಥವಾ ನಾವು ಒಳ್ಳೆ ಜನ ಅಂತ ಪ್ರೂವ್ ಮಾಡ್ಲಿಗೋಸ್ಕರ ಆಗಿರ್ಬೋದು ಅಂತ. ಆದ್ರೆ ಆ ಒಂದು ಫಂಕ್ಷನ್ ಏನಾಯ್ತು, ಅದಾದ್ಮೇಲೆ ನನ್ನ ಫ್ರೆಂಡ್ಸ್ ತುಂಬಾ ಜನ ತಿಂಗಳಿಗೆ ಒಂದ್ಸಲ ವಿಸಿಟ್ ಕೊಟ್ಟು ಆ ಸ್ಕೂಲಿಗೆಲ್ಲ ವಿಸಿಟ್ ಕೊಡ್ತಾ ಇದ್ದಾರೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದ್ರಿಂದ ಜನಗಳಿಗೆ ಗೊತ್ತಾಯ್ತಲ್ಲ ಅಂತ. ಖಾಲಿ ಒಂದು ವರ್ಷಕ್ಕೆ ಒಂದು ಸಲ ಹೋಗುವಂತ ಸ್ಕೂಲ್ ಅದಾಗಿರ್ಬಾರ್ದು. ಎಲ್ಲರಲ್ಲೂ ಟ್ಯಾಲೆಂಟ್ ಇದೆ. ಈಗ ನನ್ನಲ್ಲಿ ಒಂದು ಡ್ಯಾನ್ಸ್ ಅಂತ ಇದ್ರೆ ಬೇರೆಯವರಲ್ಲಿ ಡ್ರಾಯಿಂಗ್ ಆಗಿರ್ಬೋದು, ಅಥವಾ ಭರತನಾಟ್ಯ, ಎಂತೆಂತ ಈಗ ಸಿಂಗಿಂಗ್ ಆಗಿರ್ಬೋದು. ಆ ಮಕ್ಕಳಿಗೆ ಯಾರು ಕೂಡ ಹೇಳಿಕೊಡ್ಲಿಕ್ಕೆ ಬರುದಿಲ್ಲ. ಸೊ ನಮ್ಮಂತವರಿಂದ ಅದೊಂದು ಸಿಗ್ಲಿ ಅಂತ ನನ್ನ ಭಾವನೆ ಅಷ್ಟೆ. ಓಕೆ, ನೀವು ಹೇಳಿದ್ರಿ ನಿಮ್ಮದೊಂದು ಪುಣ್ಯದ ಕೆಲಸ ಅಂತ ಹೇಳ್ಬೋದು ಅದು. ಯಾಕಂದ್ರೆ ಆ ವಿಶೇಷ ಮಕ್ಕಳಿಗೆ ವಿಶೇಷವಾಗಿ ಟ್ರೈನಿಂಗ್ ಕೊಡ್ಬೇಕಾಗ್ತದೆ. ನಿಮ್ಗೆ ಚೂರ್ ಕಷ್ಟ ಆಗುದಿಲ್ವಾ ಸ್ವಲ್ಪ? ಖಂಡಿತ ಆಗ್ತದೆ, ಖಂಡಿತ ಆಗ್ತದೆ. ಯಾಕಂದ್ರೆ ನಾವು ಎಲ್ಲ ಟೈಮನ್ನ ಒಂದು ಅಡ್ಜಸ್ಟ್ ಮಾಡಿ ಹೋಗ್ಬೇಕು. ಆ ಮಕ್ಕಳ ಜೊತೆ ಎಷ್ಟೋ ಸಲ ಕೆಲವು ಮಕ್ಕಳು ನಮ್ಗೆ ಹೊಡೆದದು ಇದೆ, ಸಿಟ್ಟು ಬಂದು. ಯಾಕಂದ್ರೆ ಅವರು ಮೆಂಟಲಿ ಸ್ವಲ್ಪ ನಮ್ಮಾಗೆ ಇರುದಿಲ್ಲ, ಅದಕ್ಕೆ ಅಲ್ಲ ಅವರಿಗೆ ದೇವ್ರ ಮಕ್ಕಳಂತ ಹೇಳ್ತಾರೆ. ಸೊ ಅವರಿಗೆ ಒಂದು 30 ಏಜ್ ಆದ್ರೂ ಸಹ ಅವರ ಮೈಂಡ್ ಮಾತ್ರ ಒಂದು 3 ಇಯರ್ಸ್ ಮಗು ತರನೇ ಇರ್ತದೆ. ಸೊ ಅಂತ ಮಕ್ಕಳ ಜೊತೆ ನಾವು ಮಾತಾಡ್ಲಿಕ್ಕೆ ಸಹ ಅಷ್ಟು ನಾವು ಅಂದ್ರೆ ಕೂಲ್ ಆಗಿ ಇರ್ಬೇಕು. ನಮ್ಗೆ ಸಿಟ್ಟು ಬರುವಾಗೇನೆ ಇಲ್ಲ. ಬಟ್ ಆ ಮಕ್ಕಳ ಜೊತೆ ಹೋಗ್ತಾ ಹೋಗ್ತಾ ನಮ್ಗೆ ತಾಳ್ಮೆ ತುಂಬಾ ಬರ್ತದೆ. ತುಂಬಾ ಪ್ರಾಬ್ಲಮ್ಸ್ ಆಗೇ ಆಗ್ತದಲ್ಲ. ಒಂದು ಫೀಲ್ಡ್ಗೆ ಇಲ್ದ ಮೇಲೆ ಅಲ್ಲಿ ಕಷ್ಟನೂ ಸಿಗುತ್ತೆ, ಸುಖನೂ ಸಿಗುತ್ತೆ. ಸೊ ಹಾಗಾಗಿ ಓಕೆ, ನಿಮ್ ಜೊತೆ ಇನ್ನಷ್ಟು ವಿಚಾರಗಳ ಬಗ್ಗೆ ಮಾತನಾಡ್ಲಿಕ್ಕೆ ಕಾರ್ಯಕ್ರಮಗಳನ್ನು ಪುಟ್ಟವೆ.
ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಅಕ್ಷತಾ ರಾವ್ ಅವರ ಒಂದು ಫಿಟ್ನೆಸ್ ಕ್ಲಾಸ್ ಹಾಗೂ ಡ್ಯಾನ್ಸ್ ಕ್ಲಾಸ್ನ ಬಗ್ಗೆ ನಮ್ಮ ಜೊತೆ ಹಂಚಿಕೊಳ್ತಾ ಇದ್ರು. ಇವರ ಜೊತೆ ಇನ್ನಷ್ಟು ಮಾತನಾಡೋಣ ಕಾರ್ಯಕ್ರಮದಲ್ಲೊಂದು ಪುಟ್ಟ ವಿರಾಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಗೀತಾಂಜಲಿ ಸಿಲ್ಕ್ಸ್ ಅರ್ಪಿಸುವಂತಹ ನಮ್ಮೂರ ಜಾಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿನ ನಮ್ಮ ಜೊತೆ ನಮ್ಮೂರ ಜಾಣೆಯ ಕುರ್ಚಿಯಲ್ಲಿ ಇರುವವರು ಅಕ್ಷತಾ ರಾವ್ ಅವರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಮತ್ತೊಮ್ಮೆ ಸ್ವಾಗತ. ನಿಮ್ಮ ಈ ಒಂದು ಕಲಾ ಸೇವೆ ಅಂತ ಹೇಳ್ಬೋದು, ಕಲಾ ಸೇವೆಯಲ್ಲಿ ವಿಶೇಷವಾಗಿ ಮಾಡ್ತಾ ಇದ್ದೀರಾ, ಅದಕ್ಕಾಗಿ ನೀವು ಎತ್ತರದಲ್ಲಿ ಇದ್ದೀರಾ. ನೀವು ಈ ವಿಶೇಷ ಮಕ್ಕಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿಶೇಷ ಮಕ್ಕಳ ಬಗ್ಗೆ ಹೇಳುದಾದ್ರೆ, ಸೊ ದೇವ್ರು ಕೊಟ್ಟ ಗಿಫ್ಟ್ ಅಂತ ಹೇಳ್ಬೋದು ನಂಗೆ. ಯಾಕಂದ್ರೆ ಎಲ್ರಿಗೂ ಈ ಅಪರ್ಚುನಿಟಿ ಖಂಡಿತ ಸಿಗೋದಿಲ್ಲ, ಎಲ್ರಿಗೂ ಇದನ್ನು ಮಾಡ್ಬೇಕಂತನೂ ಯೋಚನೆ ಮಾಡೋದಿಲ್ಲ ನನ್ನ ಪ್ರಕಾರ. ಸೊ ಅವ್ರ ಜೊತೆ ಇದ್ದಾಗ ನನ್ನ ಲೈಫಲ್ಲಿ ನಾನೆನ್ಸಿದೆ ನಮ್ಗೇನೆ ಪ್ರಾಬ್ಲಮ್ಸ್ ಬರುತ್ತೆ, ನಮ್ಗೇನೆ ಇದು ಅಂದ್ರೆ ಇಷ್ಟು ಸಣ್ಣ ಪ್ರಾಬ್ಲಮ್ಸ್ ನಾವು ದೊಡ್ಡದಾಗಿ ಟ್ರೀಟ್ ಮಾಡ್ತಾ ಇದೆ. ಬಟ್ ಅವ್ರ ಜೊತೆ 2 ವರ್ಷದಲ್ಲಿ ಏನು ಸ್ಪೆಂಡ್ ಮಾಡಿದ್ದೇನೆ ಟೈಮನ್ನು, ಅದು ನಂಗೆ ತುಂಬಾ ಅಂದ್ರೆ ತುಂಬಾ ಹೇಳಿಕೊಟ್ಟಿದೆ. ಇವಾಗ ನನ್ನಲ್ಲಿ ಎಷ್ಟೋ ಸಿಟ್ಟಿತ್ತು, ನನ್ನಲ್ಲೂ ಕೆಟ್ಟತನ ಇದ್ದೇ ಇರುತ್ತೆ. ಒಂದು ಮನುಷ್ಯ ಆಗಿ ಹುಟ್ಟಿದ ಮೇಲೆ ಅವರಲ್ಲೂ ಕೆಟ್ಟತನ ಇರುತ್ತೆ. ಅಂದ್ರೆ ನಾವು ಸಡನ್ ಆಗಿ ಒಬ್ರಿಗೆ ಬೈತೇವೆ, ರಿಯಾಕ್ಷನ್ಸ್ ಕೊಡ್ತೇವೆ ಬೇಗ. ಆದ್ರೆ ಅಲ್ಲಿ ಸ್ಕೂಲಿಗೆ ಹೋದ್ಮೇಲೆ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ ಮೇಲೆ ನಂಗೆ ಅರ್ಥ ಆದದು, ನಾವು ಲೈಫಲ್ಲಿ ಇರುವಷ್ಟು ದಿನ ತಾಳ್ಮೇಲೆ ಇರ್ಬೇಕು, ಇಷ್ಟು ಮಾತ್ರ ನಂಗೆ ಅರ್ಥ ಆದದು. ದೇವ್ರು ಏನ್ ನಂಗೆ ಒಂದು 24 hours ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಟ್ಟಿರ್ತಾರೆ. ಎಲ್ಲ ಮನುಷ್ಯನಿಗೆ ಸಹ ಕೊಟ್ಟಿರೋದು ದಿನಕ್ಕೆ 24 ಗಂಟೆ ಮಾತ್ರ. ಆ 24 ಗಂಟೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಅದ್ರಗೋಸ್ಕರನೇ ಆ ಮಕ್ಕಳ ಜೊತೆ ನಾನಿದ್ದೇನೆ. ಸೊ ಇನ್ನು ಮುಂದೆ ಕೂಡ ಖಂಡಿತ ಇರ್ತೇನೆ. ಇನ್ನು 4 ಜನರಿಗೆ ಇದ್ರ ಬಗ್ಗೆ ಹೇಳಿಕೆ ಸಹ ಇಷ್ಟಪಡ್ತೇನೆ, ನೀವು ಕೂಡ ಹೋಗಿ ಟೈಮ್ ಸ್ಪೆಂಡ್ ಮಾಡಿ ಅವ್ರ ಜೊತೆ ಅಂತ. ಸೊ ದಿನದ 1 ಗಂಟೆ ಮೊಬೈಲ್ ಜೊತೆ ಇರ್ತೇವೆ ಅಥವಾ ಇನ್ನೇನು ನಾವು ಬೇರೆದಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಬಟ್ ಆ ಒಂದು ದಿನದ 1 ಗಂಟೆ ಆಗದಿದ್ರು ವಾರದ 1 ಗಂಟೆ ಆ ಮಕ್ಕಳ ಜೊತೆ ಖಂಡಿತ ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಮಲ್ಲಿ ಎಷ್ಟೋ ಚೇಂಜಸ್ ಆಗ್ತದೆ, ಅದು ಮಾತ್ರ ಖಂಡಿತ. ತುಂಬಾನೇ ಖುಷಿ ಆಗ್ತದೆ. ಯಾಕಂದ್ರೆ ಇದುವರೆಗೂ ಕಲೆಯಲ್ಲಿ ಅಂದ್ರೆ ಪ್ರೈಸ್ ತಗೊಂಡವರಾಗಿರ್ಬೋದು, ಸಾಧನೆ ಮಾಡಿದವರು, ನೀವೊಂಥರ ವಿಶೇಷವಾಗಿ ಸಾಧಿಸಿದ ಅಂತ ಹೇಳ್ಬಹುದು. ಸೂಪರ್ ಮಾಮ್ಸ್ ಸೂಪರ್ ಕಿಡ್ ಬಗ್ಗೆ ಹೇಳಿದ್ರಿ. ಆ ಟಾಪಿಕ್ ನಾನು ಇನ್ನಷ್ಟು ಕೇಳ್ಬೇಕಂತ ಇದ್ದೇನೆ. ಅಂದ್ರೆ ನೀವು ಯಾವುದೇ ಒಂದು ಸ್ಪರ್ಧೆಯನ್ನು ಆಯೋಜಿಸ್ಬೇಕಾದ್ರೆ ಅದಕ್ಕೆ ಬಹಳಷ್ಟು ಪರಿಶ್ರಮ ಬೇಕೇ ಬೇಕು, ಅದಕ್ಕೆ ಸಹಾಯ ಮಾಡುವವರಾಗಿರಬಹುದು. ಮತ್ತೆ ನಿಮ್ಮ ಒಬ್ಬರಿಂದ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ. ಯಾರೆಲ್ಲ ಇದ್ರು ಆ ಸಮಯದಲ್ಲಿ ನಿಮ್ಮ ಜೊತೆ? ಆ ಸಮಯದಲ್ಲಿ ಫಸ್ಟ್ ಒಂದು ಸೂಪರ್ ಮಮ್ಮಿ ಸೂಪರ್ ಕಿಡ್ ಆದದ್ದು ನನ್ನ ಸ್ಟುಡಿಯೋದಲ್ಲಿ 2021 ಕರೆಕ್ಟ್ 2022ಗೆ ನಾನು ಒಂದು ಸೀಸನ್ ಫಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ದೆ. ಸೊ ನನಗೆ ಅದು ಫಸ್ಟ್ ನನ್ನ ಮೈಂಡಿಗೆ ಬಂದದ್ದು, ಅದು ಜಿ ಕನ್ನಡದಲ್ಲಿ ಯಾವುದೋ ಒಂದು ಪ್ರೋಗ್ರಾಮ್ಸ್ ತಾಯಿ ಮಗಳದು ಬರ್ತಾ ಇತ್ತು, ಕಲರ್ಸ ಜಿ ಕನ್ನಡದೆಲ್ಲ ನಂಗೆ ಅದು ಕನ್ಫ್ಯೂಸ್, ಸೂಪರ್ ಸ್ಟಾರ್ ನಮ್ಮಮ್ಮ ಸೂಪರ್ ಸ್ಟಾರ್ ಅಂತ ನನ್ಗನ್ಸ್ತಿತ್ತು. ಓಕೆ, ಎಲ್ಲ ಅಲ್ಲಿ ಬರೋರು ಗೊತ್ತಿದೆ ಅಲ್ಲ, ಸೆಲೆಬ್ರಿಟಿಗಳೇ ಆಗಿ ಇರ್ತಾರೆ, ನಮ್ಮಂತ ಕಾಮನ್ ಪೀಪಲ್ಗೆ ಯಾರಿದ್ದಾರೆ, ಸೊ ಯಾರಿಂತ ಶೋಸ್ ಮಾಡ್ತಾರೆ ಅಂತ ನಾನು ಎನ್ಸಿದೆ. ಓಕೆ, ನನ್ನ ಸ್ಟುಡಿಯೋದಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದೆ. ನನ್ನ ಸ್ಟೂಡೆಂಟ್ಸ್ಗೆ ಸಹ ಹೇಳಿದೆ, ಈ ತರ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಿದ್ದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು ಅಂತ. ಈ ತರ ಒಂದು ತಾಯಿ ಮಗಳದು ಒಂದು 15 ಪೇರ್ ಬಂದಿತ್ತು ಆ ಟೈಮಲ್ಲಿ, 20 ಪೇರ್ ಬಂದಿತ್ತು ಸೀಸನ್ ಫಸ್ಟ್ ಅಲ್ಲಿ. ತುಂಬಾ ಒಳ್ಳೆ ಪ್ರೋಗ್ರಾಮ್ ಆಯ್ತು, ಎಲ್ಲರೂ ಸಹ ಹೇಳ್ತಿದ್ರು ಇನ್ನು ನೆಕ್ಸ್ಟ್ ನಮ್ಗೆ ಅಪರ್ಚುನಿಟಿ ಕೊಡಿ ಅಂತ. ಆ ಟೈಮಲ್ಲೇ 2023 ಇದು ಕರೆಕ್ಟಾ 2023 ಜನವರಿ 2022 ಆಗಸ್ಟ್ ಇಂದಾನೇ ನಾನು ಯೋಚನೆ ಮಾಡಿದ್ದೆ. ಆ ಟೈಮಲ್ಲಿ ನನ್ಗೆ ಯೋಚನೆ ಇದ್ದದ್ದು ಈ ಮಕ್ಕಳನ್ನ ಸ್ಟೇಜಿಗೆ ತರಬೇಕು. ಈ ಮಕ್ಕಳನ್ನ ಖಾಲಿ ಸ್ಟೇಜಿಗೆ ತಂದ್ರೆ ನಾನು ಆಗ ಹೇಳಿದಾಗ ಯಾರು ನೋಡಲ್ಲ, ಸೊ ಯಾರು ಬರಲ್ಲ, ಖಂಡಿತ ಬರಲ್ಲ. ಯಾಕಂದ್ರೆ ಎಂತ ನೋಡ್ತಾರೆ ಇರ್ತದೆ, ಒಂದು 100 ಅಲ್ಲಿ ನನ್ನ ಪ್ರಕಾರ ಒಂದು 20% ಇಷ್ಟಪಡ್ಬೋದು, 80% ಬ್ಯುಸಿ ಆಗಿರ್ತಾರೆ ಅಂತ. ಅದೇ ಸೂಪರ್ ಮಮ್ಮಿ ಸೂಪರ್ ಕಿಡ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಇಟ್ಕೊಂಡು ಈ ಮಕ್ಕಳನ್ನ ತರ್ಬೋದಂತ ನಾನು ವಾಪಸ್ ಎಲ್ಲ ಕಡೆ ಅದನ್ನ ನನ್ನ ಒಂದು ಟೀಮ್ ಇದೆ, ನನ್ನ ಬೆಸ್ಟ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು, ಒಂದು ಟೀಮ್ ಇದೆ. ಸೊ ಅವ್ರ ಹತ್ರ ನಾನು ಇದ್ರ ಬಗ್ಗೆ ಹೇಳಿದೆ, ಈ ತರ ನಾನು ಒಂದು ಪ್ರೋಗ್ರಾಮ್ ಮಾಡ್ತಿದ್ದೇನೆ, ನೋಡುವ ಏನು ಅಂತ. ಎಲ್ಲರನ್ನ ಓಲ್ಡ್ ಸ್ಟೂಡೆಂಟ್ ಎಲ್ಲರನ್ನ ಮೀಟಿಂಗ್ ಕರೆದೆ, ಹೇಳಿದೆ ಈ ತರ ಒಂದು ಸೂಪರ್ ಮಮ್ಮಿ ಸೂಪರ್ ಕಿಡ್ ಅಂತ ಮಾಡ್ಬೇಕು. ಒಂದು ಬಜೆಟ್ ನನ್ನ ಪ್ರಕಾರ ಒಂದು 4 to 5 lakh ಆದ್ರೂ ಬೇಕು, ಇಷ್ಟು ದೊಡ್ಡ ಬಜೆಟ್ ಅಲ್ಲಿ ನಾವು ಮಾಡ್ಬೇಕು. ಸೋತ್ರು ನಾನೇ ಹೊಣೆ, ಗೆದ್ರು ನಾನೇ ಅಂತ. ಅಂದ್ರೆ ಹೆಸರು ಬರೋದು ಫಸ್ಟ್ ಸ್ಟೆಪ್ಪಿಗೆನೆ ಅಲ್ಲ ಅಂತ. ಆದ್ರೂ ಕೂಡ ನನ್ನ ಎಲ್ಲ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಸೊ ವಾಲಂಟಿಯರ್ಸ್ ಆಗಿ ಇದ್ದು ನನ್ನ ಜೊತೆ ಸ್ಪಾನ್ಸರ್ಗೆ ಬಂದು ನನ್ನ ಜೊತೆ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಂತು, ಯಾಕಂದ್ರೆ ವೇದಿಕೆಗೆ ಇದನ್ನ ಮಾಡಿದ್ದು ಅಕ್ಷತಾ
ಫಸ್ಟ್ ಸ್ಟೆಪ್ ಅಂತ ಇತ್ತು ಮಾತ್ರ. ಆದ್ರೆ ನನ್ನ ಹಿಂದೆ ಎಷ್ಟೋ ಜನ ಇದ್ರು, ಬಟ್ ಅದನ್ನ ಹೇಳಿಕೆ ಸಹ ಖುಷಿ ಆಗುತ್ತೆ. ಅದು ಮಾಡಿದ್ದು ನಾನು ಅಂದ್ರೆ ವಿಷಯ ಏನಂದ್ರೆ ಕ್ಲಾಸ್ ಮಾಡಿದ್ಮೇಲಲ್ಲ ಅಂತ ಒಳ್ಳೆ ಫ್ರೆಂಡ್ಸ್ ನಂಗೆ ಆದ್ರು. ತುಂಬಾ ಜನ ಬ್ಯಾಂಗ್ಳೂರಿಂದ ಕೂಡ ನನ್ನ ಫ್ರೆಂಡ್ಸ್ ಬಂದಿದ್ರು ಆ ಪ್ರೋಗ್ರಾಮ್ಸ್ಗೆ. ಎಲ್ಲರೂ ಸಹ ಹೇಳುದು ಒಂದೇ ಮಾತು, ಇದು ಐಡಿಯಾಸ್ ನಿಂಗೆ ಹೇಗ್ ಸಿಕ್ತು ಈ ತರ ಅಂತ. ಒಂದು ಕುಂದಾಪುರದಲ್ಲಿ ಫಸ್ಟ್ ಟೈಮ್ ಅಂತ ಪ್ರೋಗ್ರಾಮ್ ಆಗುದು, ಒಂದು 700 ಇಂದ 800 ಕ್ರೌಡ್ಸ್ ಇತ್ತು. ನಮ್ಗೆ ಆ ಟೈಮ್ ಅಲ್ಲಿ ಮಧ್ಯಾಹ್ನದ ಊಟದ್ದು ಏನ್ ನಾನು ಅರೇಂಜ್ಮೆಂಟ್ ಮಾಡಿದ್ದೆ ಅದು ಕೂಡ ನಮ್ಗೆ ಒಂದು ಭಜನಾ ಮಂಡಳಿಯಿಂದ ಸಿಕ್ಕಿತ್ತು, ಶ್ವೇತಾ ಅಂತ ಅವ್ರ ಸ್ಟೂಡೆಂಟ್ ಇಂದ ಸಿಕ್ಕಿತ್ತು. ಎಲ್ಲ ಕೂಡ ಹೇಗೆ ಬಂದಿದೆ ಸ್ಪಾನ್ಸರ್ ಅಂತ ನನ್ ಕಣ್ಣು ಮೆಚ್ಚಿ ತೆಗೆಯೋದ್ರೊಳಗೆ ಆ ಒಂದು ಪ್ರೋಗ್ರಾಮ್ಸ್ ಎಂಡ್ ಆಗಿತ್ತು. ಸೊ ಅದು ತುಂಬಾ ಖುಷಿ ಆಗ್ತದೆ. ನೆಕ್ಸ್ಟ್ ಈಗ ಸೀಸನ್ 3 ಉಡುಪಿಯಲ್ಲಿ ಮಾಡ್ಬೇಕಂತ ಇದ್ದೇವೆ, ನೋಡ್ಬೇಕು, ಗೊತ್ತಿಲ್ಲ ಆಗ್ತದಾ ಇಲ್ವಾ ಅಂತ ಗೊತ್ತಿಲ್ಲ. ಒಳ್ಳೆ ಕೆಲಸಕ್ಕೆ ದೇವರದ್ದು ಹಾಗೂ ಮನುಷ್ಯರ ಸಹಾಯ ಖಂಡಿತ ಖಂಡಿತ. ಹೌದು. ಇಷ್ಟೆಲ್ಲ ವಿಶೇಷವಾಗಿ ಸಾಧಿಸಿದಂತಹ ನೀವು ನಿಮ್ಮ ವೈಯಕ್ತಿಕವಾಗಿ ಕೇಳ್ಬೇಕಾದ್ರೆ ನಿಮ್ಮ ಬಾಲ್ಯ ಎಲ್ಲ ಇತ್ತು. ನಾವು ಮಿಡಲ್ ಕ್ಲಾಸ್ ಅಲ್ಲೇ ಇದ್ದವಳು. ಸೊ ನನ್ಗೆ ಫಸ್ಟ್ ನಂಗೆ ಡ್ಯಾನ್ಸಿಗೆ ನನ್ನನ್ನು ಜಾಯಿನ್ ಮಾಡಿದೆ ನನ್ನ ಅಮ್ಮ. ಯಾಕಂದ್ರೆ ಅವರಿಗೆ ನಾನು ಇವತ್ತಿಗೆ ಇಲ್ಲಿ ಏನಿದ್ದೇನೆ ನನ್ನ ಅಮ್ಮನಿಗೆ ಅದು ಥ್ಯಾಂಕ್ಸ್ ಹೇಳ್ಬೇಕು. ಒಂದು 3ನೇ ಕ್ಲಾಸಲ್ಲಿ ಇರುವಾಗ ನನಗೆ ಹಾಕಿದ್ರು ತಾಲ್ ಅಂತ ಒಂದು ಗ್ರೂಪಿಗೆ. ಅದರಲ್ಲಿ ವಿಜೇತಾ ಮ್ಯಾಮ್ ಅಂತ, ಅವ್ರ ಹೆಸರು ವಿಜೇತಾ ಅಂತ, ಅವ್ರ ಹತ್ರನೇ ಸ್ಟಾರ್ಟ್ ಮಾಡಿದ್ರು ನಾನು ಸ್ಟಾರ್ಟಿಂಗ್ ಡ್ಯಾನ್ಸ್ ಕ್ಲಾಸನ್ನು. ಆಮೇಲೆ ಕ್ರೇಜಿ ಗೈಸ್ ಅಂತ ಹೋದೆ, ಅಲ್ಲಿ ಸರ್ ಸಂತೋಷ್ ಸರ್ ಅಂತ ಇದ್ರು. ಸೊ ಅಲ್ಲಿಂದ ಒಂದು 8th 9th ಸ್ಟ್ಯಾಂಡರ್ಡ್ ತನಕ ಕಂಟಿನ್ಯೂಸ್ ನಾನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದೆ. ಮತ್ತೆ ಎಷ್ಟೋ ಕಾಲೇಜ್ ಡೇಸ್ ಅಲ್ಲಿ ಆಗಿರ್ಬೋದು, ಸ್ಕೂಲ್ ಲೈಫಲ್ಲಿ ಪ್ರತಿಭಾ ಕಾರಂಜಿ ಗೊತ್ತಿದೆ ಅಲ್ಲ, ಆ ಟೈಮಲ್ಲಿ ಪ್ರತಿಭಾ ಕಾರಂಜಿ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡ್ತಿದ್ರು. ಆ ಟೈಮಲ್ಲಿ ನಂಗೆ ತುಂಬಾ ಸಪೋರ್ಟ್ ಮಾಡಿದ ಮೇಡಮ್ ಅನುಸೂಯ ಮ್ಯಾಮ್ ಅಂತ. ಸೊ ಅವರನ್ನ ಇವಾಗ ಸಹ ನೆನಪಿಸ್ಕೊಡ್ಬೇಕಾಗ್ತದೆ. ಅವರು ಮತ್ತೆ ಸುಬ್ರಹ್ಮಣ್ಯ ಸರ್ ಅಂತ. ಸೊ ಅವರು ಪ್ರತಿಭಾ ಕಾರಂಜಿ ಟೈಮಲ್ಲಿ ಹೇಳ್ತಾ ಇದ್ರು, ನೀನೇ ಡ್ಯಾನ್ಸ್ ಕೊರಿಯೋಗ್ರಫಿ ಮಾಡು, ನೀನು ಮಾಡಿದ್ರೆ ಅಂದ್ರೆ ಆ ಡ್ಯಾನ್ಸ್ ಅಲ್ಲಿ ಪ್ರೈಸ್ ಖಂಡಿತ ಬರ್ತದೆ ಅಂತ. ಹಾಗಾಗಿ ಅದೇ ಮೋಟಿವೇಶನ್ ಆಗಿತ್ತು. ಮತ್ತೆ ನಂದೊಂದು ಡ್ರೀಮ್ ಸ್ಕೂಲ್ ಲೈಫ್ ಅಲ್ಲಿ, ನಾನು ಬೇರೆಯವ್ರ ಅಂಡರ್ ಅಲ್ಲಿ ವರ್ಕ್ ಮಾಡಬಾರ್ದು, ನಂಗೆ ಅದು ಇಷ್ಟನೂ ಇಲ್ಲ. ನಾನು ಹೆಡ್ ಆಗಿರ್ಬೇಕು, ನನ್ನ ಕೆಳಗೆ ಇರ್ಬೇಕು. ಹಾಗಾಗಿ ನಾನು ಅದನ್ನ ಆವತ್ತಿಂದಾನೇ ನಾನು ಥಿಂಕ್ ಮಾಡ್ತಿದ್ದೆ. ಅಷ್ಟು ಸಣ್ಣ ಅಂದ್ರೆ ಡಿಗ್ರಿಯಲ್ಲಿ ಇರುವಾಗನೇ ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದ್ದೆ, ಸಣ್ಣದಾಗಿ ಮಾಡಿದ್ದೆ. ಒಂದು 8-9 ಜನ ಮಕ್ಕಳಿದ್ರು, ಆದ್ರೆ ಫೀಸ್ ತಗೊಳ್ತಿರ್ಲಿಲ್ಲ, ಜಸ್ಟ್ ನನ್ನ ಖುಷಿಗೆ ಮಾಡ್ತಾ ಇದ್ದೆ. ಆಫ್ಟರ್ ಗೊತ್ತಿದೆ ಲೈಫ್, ಮದುವೆ ಆಗ್ತದೆ, ಮದುವೆ ಆದ್ಮೇಲೆ ಲೈಫ್ ಚೇಂಜ್ ಆಗ್ತದೆ, ಬಟ್ ಕಂಟಿನ್ಯೂಸ್ ಮಾಡ್ತಾನೆ ಬಂದೆ. ಬಟ್ ನನ್ನ ತಾಯಿಯನ್ನ ಮಾತ್ರ ಮರಿಲಿಕ್ಕಿಲ್ಲ, ಯಾಕಂದ್ರೆ ಅವರು ನನ್ನನ್ನ ಡ್ಯಾನ್ಸ್ ಕ್ಲಾಸ್ ಹಾಕದಿದ್ರೆ ಈ ಯೋಚನೆ ನಂಗೆ ಖಂಡಿತ ಬರೋದಿಲ್ಲ ಇತ್ತೇನೋ. ನಿಮ್ಮ ಎಜುಕೇಶನ್ ಬಗ್ಗೆ ನಾನು 10th ತನಕ ನಿಟ್ಟೂರ್ ಸ್ಕೂಲ್ ಅಂತ ಅಲ್ಲಿ ಮಾಡಿದೆ. ಮತ್ತೆ PUC ಮತ್ತೆ ಡಿಗ್ರಿ MGM ಕಾಲೇಜಲ್ಲಿ ನಾನು ಮಾಡಿದ್ದು. ಸೊ ಅಲ್ಲಿ ಸಹ ಅಷ್ಟೇ ಡ್ಯಾನ್ಸ್ ಕ್ರೇಜೇ ಇತ್ತು ನಮ್ಗೆ. ಒಂದು ಅಷ್ಟಮಿ ದಿನ ರೋಡಲ್ಲಿ ಹುಲಿವೇಷದ ಮ್ಯೂಸಿಕ್ ಹಾಕಿದ ತಕ್ಷಣ ನಾವು ಕುಣಿಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ನಮ್ಮ ಟೀಮ್. ಸೊ ಡ್ಯಾನ್ಸ್ ಅನ್ನೋದು ಅದು ತುಂಬಾ ಕ್ರೇಜ್. ಎಷ್ಟೋ ಜನ ಹೇಳ್ತಿದ್ರು ಇವಳಿಗೆ ಎಂತ ಹುಚ್ಚ ಅಂತ ಕೇಳ್ತಿದ್ರು. ಅಂದ್ರೆ ನಮ್ಗೆ ಡ್ಯಾನ್ಸ್ ಅನ್ನುವಾಗ ಹೇಳ್ತಾರೆ ಅದು ಕೆಟ್ಟದು ಅಂತ ಹೇಳ್ತಾರೆ, ಒಳ್ಳೇದು ಅಂತಾನು ಹೇಳ್ತಾರೆ. ಕ್ಲಾಸಿಕಲ್ಗೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ. ಅದೇ ನಾರ್ಮಲ್ ಈಗ ನಾವು ಫಿಲ್ಮಿ ಡ್ಯಾನ್ಸ್ ತಪಂಗುಚ್ಚಿ ಮಾಡಿದ್ರೆ ಓಕೆ ಇವಳದೆಂತ ಡ್ಯಾನ್ಸ್ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಆದ್ರೆ ಅದು ನಮ್ಗೆ ಖುಷಿ, ಯಾವ್ದ್ರಲ್ಲಿ ನಮ್ಗೆ ಖುಷಿ ಸಿಗ್ತಾ ಉಂಟು ಅದನ್ನ ನಾವು ಮಾಡ್ಲೇಬೇಕು. ಖಂಡಿತ ಅಲ್ಲ, ಯಾವ್ದ್ರಲ್ಲಿ ನಮ್ಗೆ ಹ್ಯಾಪಿನೆಸ್ ಸಿಗ್ತದೆ ಅದನ್ನ ನಾವು ಕಂಟಿನ್ಯೂಸ್ ಮಾಡ್ಲೇಬೇಕು. ನಂಗೆ ಡ್ಯಾನ್ಸ್ ಅಲ್ಲಿ ಸಿಕ್ಕಿತ್ತು, ಸೊ ಹಾಗಾಗಿ ಇದನ್ನ ಮುಂದುವರಿಸ್ತಾನೆ ಬಂದೆ. ಅಂದ್ರೆ ಡಿಗ್ರಿ ತನಕ ಕಲ್ತಿದ್ದೀರಾ? ಹೌದು, B.Com ಆಗಿದೆ. B.Com ಕಲ್ತವರು ಡ್ಯಾನ್ಸ್ ಕ್ಲಾಸ್ ಶುರು ಮಾಡ್ತಾರೆ, ಯಾಕಂದ್ರೆ ನಿಮ್ಗೆ ಯೋಚನೆ ಒಂದು ಬೇರೆ ಇರ್ಬೋದಲ್ಲ, ನಾನು ಕಲ್ತು ಈ ಆಫೀಸ್ ಅಲ್ಲಿ ಕೆಲಸ ಮಾಡ್ಬೇಕು ಆ ರೀತಿ? ಇಲ್ಲ, ನಾನು ಆಕ್ಚುಲಿ ನನ್ನದೊಂದು ಲಾಸ್ಟ್ ಒಂದು ಫೈನಲ್ ಇಯರ್ ಡಿಗ್ರಿ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ನನ್ನ ಪರ್ಸನಲ್ ಹೆಲ್ತ್ ಇಶ್ಯೂಸ್ ಇಂದ. ಸೊ ಅಂದ್ರೆ ಫೈನಲ್ ನಾನು ಕರೆಸ್ಪಾಂಡೆನ್ಸಿಯಲ್ಲೇ ಮಾಡಿದ್ದೆ. ನನ್ಗೆ ಅದಾದ್ಮೇಲೆ ಸಹ ನಾನು ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಜಾಬ್ ಅಲ್ಲಿ ಇದ್ದೆ. ಅದಾದ್ಮೇಲೆ ಸಹ ನಾನು ಪ್ರೋಗ್ರಾಮಿಂಗ್ ಕಲ್ತು ಕಂಪ್ಯೂಟರ್ ಟೀಚರ್ ಕೂಡ ಆಗಿದ್ದೆ. ನಾನು ಅದಾದ್ಮೇಲೆ ಆಫ್ಟರ್ ಮ್ಯಾರೇಜ್ ಸಹ ನಾನು ಜಾಬಿಗೆ ಹೋಗಿದ್ದೇನೆ, ಬೇರೆಯವರ ಕೈ ಕೆಳಗೆ ವರ್ಕ್ ಅಲ್ಲಿ ಇದ್ದೇನೆ. ಮಗು ಆದ ಮೇಲೆ, ಮಗುವಿಗೆ 1 ವರ್ಷ 6 ತಿಂಗಳು ಇರುವಾಗ ನನ್ನ ಮಗಳಿಗೆ ನಾನ್ ಡಿಸೈಡ್ ಮಾಡಿದ್ದು, ಇಲ್ಲ ನಾನ್ ಹೀಗೆ ಕುತ್ಕೊಂಡ್ರೆ ಖಂಡಿತ ಸಾಧ್ಯ ಇಲ್ಲ. ಏನಂದ್ರೆ ಕುತ್ಕೊಂಡ್ರೆ ಹೀಗೆ ಕುತ್ಕೊಳ್ತಾನೆ ಹೋಗ್ಬೇಕಾಗ್ತದೆ, ನಮ್ ಕೆಲಸ ಖಾಲಿ ಇದೇ ಆಗ್ತದೆ ಅಂತ ಹೇಳ್ತಾ ನಾನು ಆ ಟೈಮಿಂದ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಏನಾದ್ರು ಮಾಡ್ಬೇಕು ಅಂತ. ಆವಾಗ ಜುಂಬಾ ಸರ್ಟಿಫೈಡ್ ಆದೆ, ಮತ್ತೆ ಅಲ್ಲಿಂದ ಕಾರ್ಡಿಯೋ ಸರ್ಟಿಫೈಡ್ ಆದ್ರೆ, ಏರೋಬಿಕ್ಸ್ ಆದೆ. ಸೊ ಇವಾಗ ಎಲ್ಲ ಏನು ಒಂದು ಜಸ್ಟ್ ಫಿಟ್ನೆಸ್ ಟ್ರೈನರ್ಗೆ ಏನೆಲ್ಲ ಇರ್ಬೇಕು, ಎಲ್ಲವೂ ಸಿಗ್ಬೇಕು ಅಂತ ಯೋಚನೆಯಲ್ಲಿ ಇದ್ದೇನೆ ಅಷ್ಟೇ. ಒಂದು ಮಾತು ಬರ್ತದೆ, ಏನಂದ್ರೆ ಹೆಣ್ಮಕ್ಳು ಮದುವೆ ಆದ್ಮೇಲೆ ಏನು ಮಾಡ್ಲಿಕ್ಕಿಲ್ಲ, ಅವರದ್ದು ಅಲ್ಲಿಗೆ ನಿಂತು ಹೋಗ್ತದೆ ಅನ್ನೋದು ಮಾತು ಬರ್ತದೆ. ಅದಕ್ಕೆ ಸುಳ್ಳು ಹೇಳ್ತೀರ? ಖಂಡಿತ ಸುಳ್ಳು. ಎಲ್ಲವೂ ಇರುವುದು ನಮ್ಮ ಕೈಯಲ್ಲಿ. ಸೊ ಯಾರೋ ಹೇಳ್ತಾರೆ, ಈಗ ಮೊದಲಿನಾಗೆ ಇಲ್ಲ, ಹೆಣ್ಣು ಮಕ್ಕಳು ಮನೇಲೇ ಇರ್ಬೇಕು ಅಂತ ಖಂಡಿತ ಇಲ್ಲ. ಹೆಣ್ಣು ಮಕ್ಕಳು ಫ್ರೀ ಬರ್ಡ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾರಿಗೆ ಏನ್ ಇಂಟ್ರೆಸ್ಟ್ ಇದೆ, ಯಾರಿಗೆ ಯಾವ ವರ್ಕ್ ಮೇಲೆ ಪ್ರೀತಿ ಇದೆ ಅದನ್ನ ಖಂಡಿತ ಮಾಡ್ಬೋದು. ಆದ್ರೆ ನಾವು ಮಾಡುವ ವರ್ಕ್ ಒಳ್ಳೆ
ದೃಷ್ಟಿಯಿಂದ ಇರಬೇಕು ಅಷ್ಟೇ ನನ್ನ ಪ್ರಕಾರ. ಇವಾಗ ಎಷ್ಟೋ ಜನ ಹೇಳ್ತಾರೆ ಹೆಣ್ಣು ಮಕ್ಕಳುಗೆ ನಮ್ಗೆ ಸಪೋರ್ಟ್ ಸಿಗುದಿಲ್ಲ, ನಾವು ಹಾಗೆ ಮಾಡ್ಲಿಕ್ಕೆ ಆಗುದಿಲ್ಲ, ಹೇಗ್ ಮಾಡ್ಲಿಕ್ಕೆ ಖಂಡಿತ ಇಲ್ಲ, ಮಾಡ್ಲಿಕ್ಕೆ ಎಲ್ಲರಿಂದ ಸಹ ಆಗ್ತದೆ. ನನ್ನ ಪ್ರಕಾರ ಎಲ್ಲರಿಂದ ಸಹ ಆಗ್ತದೆ, ನಾವು ಮನ್ಸು ಮಾಡ್ಬೇಕು ಅಷ್ಟೇ. ಎಲ್ಲರಿಗೂ ಒಂದೊಂದು ಕಲೆ ಅಂತ ಇರ್ತದೆ, ಅಂದ್ರೆ ಒಂದೊಂದು ಅವರಲ್ಲಿ ಒಂದೊಂದು ಕ್ವಾಲಿಟೀಸ್ ಖಂಡಿತ ಇರ್ತದೆ. ಕೆಲವರು ನೋಡಿ ಈಗ ನೋಡ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ, ಯೂಟ್ಯೂಬ್ ಅಲ್ಲಿ ಎಷ್ಟು ಒಳ್ಳೆ ಅಡಿಗೆ ಮಾಡಿ ಬಿಡ್ತಾರೆ. ಇನ್ನು ಕೆಲವರು ಸ್ಟಿಚ್ ಅಲ್ಲಿ ವೆರೈಟೀಸ್ ಆಫ್ ಕ್ರಾಫ್ಟ್ ಮಾಡ್ತಾರೆ, ಬ್ಯಾಗ್ ಮಾಡ್ತಾರೆ. ಎಲ್ಲರಲ್ಲೂ ಟ್ಯಾಲೆಂಟ್ ಇರ್ತದೆ. ಇನ್ನೊಬ್ರು ಹ್ಯಾರ್ ಇಟ್ಕೊಂಡು ಯಾವ ತರ ಎಲ್ಲ ಸ್ಟೈಲಿಶ್ ಅಲ್ಲಿ ಇರ್ತಾರೆ. ಸೊ ಎಲ್ಲರಲ್ಲೂ ಟ್ಯಾಲೆಂಟ್ ಇದ್ದೇ ಇರ್ತದಲ್ಲ. ಸೊ ಹಾಗಾಗಿ ಟ್ಯಾಲೆಂಟ್ ಅನ್ನು ಬಳಸಿಕೊಳ್ಬೇಕು, ಖಂಡಿತ ಬಳಸ್ಬೇಕು, ಖಂಡಿತ. ನೀವು ಸಪೋರ್ಟ್ ಅದು ವಿಷಯ ತೆಗ್ದ್ರಿ, ಸಪೋರ್ಟ್ ಸಿಗ್ತದಂತ ನಿಮ್ಗೆ ಯಾರು ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಸ್ಟೆಪ್ ಅಲ್ಲಿ? ನನ್ಗೆ ಫ್ಯಾಮಿಲಿ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ, ಮತ್ತೆ ನನ್ನ ಫ್ರೆಂಡ್ಸ್ ಹೇಳ್ತೇನಲ್ಲ, ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಇಲ್ಲದಿದ್ರೆ ನಾನು ಹೀಗೆ ಮೂವ್ ಆಗ್ಲಿಕ್ಕೆ ಖಂಡಿತ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರು ಈಗ ಮೇನ್ ನನ್ನ ಅಮ್ಮ. ನಾನು 1 ವರ್ಷ 6 ತಿಂಗಳು ಇರುವಾಗ ನನ್ನ ಮಗುವನ್ನ ನನ್ನ ತಾಯಿ ಕೈಯಲ್ಲಿ ಬಿಟ್ಟು ಬ್ಯಾಂಗ್ಳೂರ್ ಹೋಗಿದ್ದೇನೆ. ಸೊ ನನ್ಗೆ ಹೇಳ್ಬೇಕಾದ್ರೆ ಆ ಟೈಮಲ್ಲಿ ಫೀಡಿಂಗ್ ಸಮೇತ ನಾನು ಸ್ಟಾಪ್ ಆಗಿರ್ಲಿಲ್ಲ. ಆ ಟೈಮಲ್ಲಿ ನಾನು ಹೋಗಿ ನನ್ಗೆ ಎಂತ ಇಲ್ಲ, ನನ್ನ ತಾಯಿ ಹತ್ರ ಹೇಳಿದ್ದು ಇಷ್ಟೇ, ಸ್ವಲ್ಪ ಟೈಮ್ ನಾನು ಇದನ್ನ ಕಂಪ್ಲೀಟ್ ಕೋರ್ಸ್ ಮಾಡ್ಲೇಬೇಕು ಅಂತ. ಅದಾದ್ಮೇಲೆ ಕೋರ್ಸ್ ಮಾಡಿ ಬಂದು ಸಹ ನಂಗೆ 1 ವರ್ಷ ತನಕ ಎಲ್ಲೂ ಪ್ಲೇಸ್ ಸಿಗ್ಲಿಲ್ಲ. ನಾನು ಅದಾದ್ಮೇಲೆ ಸಹ ಜಾಬಿಗೆ ಹೋಗಿದ್ದೇನೆ. ಮತ್ತೆ 1 ವರ್ಷ 1.5 ವರ್ಷ ಆಗಿ ಕೋರ್ಸ್ ಆದ್ಮೇಲೆ ಇಂತ ಒಂದು ಪ್ಲೇಸ್ ಸಿಕ್ಕಿತು, ಮಾಡಿದೆ. ಅಲ್ಲಿ ಸಹ ಬ್ರೇಕ್ ಆಯ್ತು, ಕೋವಿಡ್ ಟೈಮ್. 2 ವರ್ಷ ವೇಸ್ಟ್ ಆಫ್ ಟೈಮ್ ಅಂತಾನೆ ಹೇಳ್ಬೋದು. ಆ ಟೈಮಲ್ಲೇ ಹೀಗೆ ಸ್ಪೆಷಲ್ ಕಿಡ್ಸ್ ಬಗ್ಗೆ ಯೋಚನೆ ಮಾಡಿ ಕ್ಲಾಸ್ ಸ್ಟಾರ್ಟ್ ಮಾಡಿ. ಹಾಗಾದ್ರೆ ಕೊರೋನಾ ಟೈಮ್ ಅಲ್ಲಿ ನೀವು ಏನ್ ಮಾಡ್ತಾ ಇರಿ? ಇಲ್ಲ, ಕೋವಿಡ್ ಟೈಮ್ ಅಲ್ಲಿ ಕ್ಲಾಸ್ ಇತ್ತು, ರೆಂಟ್ ಕಟ್ತಿದ್ದೆ, ಬಟ್ ಕ್ಲಾಸ್ ನಡೀತಾ ಇರ್ಲಿಲ್ಲ. ಯಾಕಂದ್ರೆ ಮಾರ್ಚ್ 25ಗೆ ಕೊರೋನಾ ಕೋವಿಡ್ ಟೈಮ್ ಅಲ್ಲಿ ಜಿಮ್ ಎಲ್ಲ ಕ್ಲೋಸ್ ಆಗ್ಬೇಕು, ಎಲ್ಲಾ ಶಾಪ್ಸ್ ಓಪನ್ ಆಗ್ತಿತ್ತು. ಬಟ್ ಜಿಮ್ಮಿನವರಿಗೆ ಮಾತ್ರ ಸೆಪ್ಟೆಂಬರ್ 5 ತಾರೀಕಿಗೆ ಅಂದ್ರೆ ಸೆಪ್ಟೆಂಬರ್ 5ಗೆ ಓಪನ್ಗೆ ಸಿಕ್ಕಿದ್ದು. ಅದು ಯಾಕೆ ಆ ಡೇಟ್ ನೆನಪಿದೆ ಅಂದ್ರೆ, ನಾನು ಎಲ್ಲಾ ಜಿಮ್ ಇನ್ಸ್ಟ್ರಕ್ಟರ್ಗೆ ಕಾಲ್ ಮಾಡಿ ಕೇಳಿದೆ, ನಾನು ಯಾವಾಗ ಓಪನ್ ಅಂದ್ರೆ. ನಂದು ಕ್ಲಾಸ್ ಸ್ಟಾರ್ಟ್ ಆದದ ಅಷ್ಟೇ ಅಲ್ಲ, ಮಂತ್ಲಿ 22,000 ರೆಂಟ್ ಕಟ್ಬೇಕು, ಎಲ್ಲಿಂದ ಕಟ್ಟುದು? ಸೊ ಆ ರೀಸನ್ 2 ಇಯರ್ಸ್ ಮಾತ್ರ ತುಂಬಾ ಕಷ್ಟ ಆಗಿದೆ. ನಾನು ನನ್ನ ಪ್ರಕಾರ ಆ ಟೈಮಲ್ಲಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು, ಆ ಟೈಮಲ್ಲಿ ಅದೆಲ್ಲ ಹೆಲ್ಪ್ ಆಗಿತ್ತು. ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಏನೆಲ್ಲ ಹೇಳ್ಕೊಡ್ತಾ ಇದ್ದಾರೆ? ಆನ್ಲೈನ್ ಕ್ಲಾಸ್ ಅಲ್ಲಿ ವಿತ್ ಡಯಟ್ ಬಗ್ಗೆ ತುಂಬಾ ಹೇಳ್ತೇನೆ, ಹಾಗೆ ಆನ್ಲೈನ್ ವರ್ಕೌಟ್ ಬಗ್ಗೆ ಬ್ಯಾಚ್ ಮಾಡ್ತಾ ಇದ್ದೇನೆ. ಟೋಟಲ್ ಈಗ ಆನ್ಲೈನ್ ಅಲ್ಲಿ ನಂಗೆ ಒಂದು 68 ಮೆಂಬರ್ಸ್ ಇದ್ದಾರೆ. ಎಲ್ಲೆಲ್ಲಿಂದ ಇದ್ದಾರೆ, ಉಡುಪಿಯವರು ತುಂಬಾ ಜನ ಇದ್ದಾರೆ. ಎಷ್ಟೋ ಜನ ಹೇಳ್ತಾರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ನೋಡ್ಬೇಕು, ಉಡುಪಿಯಲ್ಲೂ ಕ್ಲಾಸ್ ಮಾಡ್ಬೇಕು, 2nd ಬ್ರಾಂಚ್ ಉಡುಪಿಯಲ್ಲಿ ಮಾಡ್ಬೇಕಂತ ಇದ್ದೇನೆ. ಯಾಕಂದ್ರೆ ಉಡುಪಿಯಲ್ಲಿ ಸಹ ಲೇಡೀಸ್ ಟ್ರೈನರ್ ನನ್ನ ಪ್ರಕಾರ ಇಲ್ಲ. ಸೊ ಹಾಗಾಗಿ ಅದೇ ಈ ತರ ಆಪರ್ಚುನಿಟಿ ಬರ್ತಾ ಇದೆ, ನೋಡ್ಬೇಕು. ಆನ್ಲೈನ್ ಕ್ಲಾಸ್ ಅಲ್ಲಿ ಫಿಟ್ನೆಸ್ ಕೋಚ್ ಕೊಟ್ರೆ ಹೌದು, ಅದು ಏನು ವರ್ತ್ ಇತ್ತು. ಆದ್ರೆ ನನ್ನ ಪ್ರಕಾರ ಆನ್ಲೈನ್ ಕಿಂತ ಲೈವ್ ಅಲ್ಲಿ ನಮ್ಗೆ ತುಂಬಾನೇ ಖುಷಿ ಸಿಗುತ್ತೆ. ಸೊ ನಾವು ಅವರನ್ನ ಡೈಲಿ ನೋಡ್ತೇವೆ, ಅವ್ರಿಗೆ ಎಷ್ಟು ರಿಸಲ್ಟ್ ಬರ್ತದೆ ಎಲ್ಲ ಗೊತ್ತಾಗ್ತದೆ. ಆದ್ರೆ ಕೋವಿಡ್ ಟೈಮ್ ಅಲ್ಲಿ ಜನಗಳು ಹೊರಗೆ ಬರುವಾಗ ಇರ್ಲಿಲ್ಲ ಅಲ್ಲ, ಸೊ ಆನ್ಲೈನ್ ಡಿಪೆಂಡ್ ಆಗ್ಬೇಕಿತ್ತಲ್ಲ. ಈಗ ಸ್ಕೂಲ್ ಸಮೇತ ಆನ್ಲೈನ್ ಮುಖಾಂತರನೇ ಇತ್ತಲ್ಲ, ಹಾಗಾಗಿ ನಾನು ಕೂಡ ಆನ್ಲೈನ್ ಅಲ್ಲಿ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಹಾಗಾದ್ರೆ ಆ ಟೈಮಲ್ಲಿ ಕ್ರೌಡ್ ಇರ್ಲಿಲ್ಲ, ಮತ್ತೆ ಕ್ರೌಡ್ ಆಗ್ತಾನೆ ಬಂದ್ರು. 2nd ಕೊರೋನಾದಲ್ಲಿ ಒಳ್ಳೆ ಕ್ರೌಡ್ ಆಗಿತ್ತು ಆನ್ಲೈನ್ ಅಲ್ಲಿ. ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ಕಡೆಯದಾಗಿ ಒಂದು ಫಿಟ್ನೆಸ್ ಕೋಚ್ ಆಗಿ ಏನ್ ಹೇಳ್ತೀರ ಒಂದು ವೀಕ್ಷಕರಿಗೆ? ಒಂದು ದೇಹ ಅಂದ್ರೆ ಬಾಡಿ ಶೇಮಿಂಗ್ ಅಂತ ಬರ್ತದೆ, ಹೌದು, ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ? ಬಾಡಿ ಶೇಮಿಂಗ್ ಅಂದ್ರೆ ನಾನು ಹೇಳುದು, ಯಾರು ಸೆಲೆಬ್ರಿಟಿಗಳಿದ್ದಾರೆ ಅವರನ್ನೇ ಜನಗಳು ಬಿಡುದಿಲ್ಲ. ಇನ್ನು ನಮ್ಮಂತ ಸಾಮಾನ್ಯ ಜನರಿಗೆ ಹೇಳಿಯೇ ಹೇಳ್ತಾರೆ. ಮತ್ತೆ ಎಲ್ಲರೂ, ಈಗ ನಾವು ಕೂಡ ಅಷ್ಟೇ, ಅವರಲ್ಲಿ 90% ಪ್ಲಸ್ ಪಾಸಿಟಿವ್ ಇದ್ರು, ಆ 10% ನಾವು ನೆಗೆಟಿವ್ ಅನ್ನ ಹೇಳ್ತೇವೆ. ಕರೆಕ್ಟಾ? ಆ ನೆಗೆಟಿವ್ ಅನ್ನ ಎಲ್ಲರೂ ಮಾತಾಡ್ತಾರೆ, ನಾನು ಮಾತಾಡ್ತೇನೆ, ನಾರ್ಮಲ್ ಆಗಿ ಎಲ್ಲರೂ ಮಾತಾಡ್ತಾರೆ. ಸೊ ಆ ನೆಗೆಟಿವ್ ಅನ್ನ ಫಸ್ಟ್ ಬಿಟ್ಟು ಹಾಕುವ. ನಮ್ಗೆ ಏನಿದೆ, ನಮ್ದೇನು ಡ್ರೀಮ್ ಇದೆ. ಸೊ ನಾವ್ ಯಾಕೆ ಹುಟ್ಟಿದ್ದೇವೆ? ಒಂದೇ ಸಲ ಮನುಷ್ಯ ಹುಟ್ಟುದು, ನೆಕ್ಸ್ಟ್ ಜನ್ಮ ಅಂತ ಯಾರು ನೋಡ್ಲಿಲ್ಲ. ಈ ಜನ್ಮ ಏನಿದೆ ಅದನ್ನ ನಾವು ಕವರ್ ಮಾಡ್ಬೇಕು, ಹೌದಾ? ನಮ್ ಲೈಫಲ್ಲಿ ಏನ್ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗ್ತದೆ ಅದ್ರಲ್ಲಿ ಮುಂದೆ ಹೋಗ್ತಾನೆ ಇರ್ಬೇಕು. ಅಚೀವ್ಮೆಂಟ್ಗೆ ಏಜ್ ಇಲ್ಲ, ಖಂಡಿತ ಇಲ್ಲ. ಒಂದು ಮಗುವಾಗಿ ಸಹ ಎಷ್ಟೋ ಜನ ಮಕ್ಕಳು ಅಚೀವ್ಮೆಂಟ್ ಮಾಡ್ತಾರೆ, ಮದುವೆ ಆದ್ಮೇಲೆ ಮಾಡ್ತಾರೆ. ಏಜ್ ಆದ ಈಗ ಸಾಲು ಮರದ ತಿಮ್ಮಕ್ಕ, ಸೊ ಎಕ್ಸಾಂಪಲ್ ಅವರೇ ಸಾಕು ನಮ್ಗೆ, ಆಯ್ತಾ? ಹಾಗಾಗಿ ನಾನು ಹೇಳುದು ಅಚೀವ್ಮೆಂಟ್ಗೆ ಏಜ್ ಇಲ್ಲ. ಫಿಟ್ನೆಸ್ ಯಾಕೆ ಬೇಕು ಅಂತ ಹೇಳುದಾದ್ರೆ, ಫಿಟ್ನೆಸ್ ನಮ್ಮ ಆರೋಗ್ಯದ, ಆಗಷ್ಟೇ ನಾನು ಹೇಳಿದೆ, ಹೆಲ್ತ್ ದೃಷ್ಟಿಯಲ್ಲಿ ಫಿಟ್ನೆಸ್ ಬೇಕೇ ಬೇಕು. ಫಿಟ್ನೆಸ್ ಅನ್ನೋದು ಖಾಲಿ ಬ್ಯೂಟಿ ಅಲ್ಲ, ಫಿಟ್ನೆಸ್ ಅನ್ನೋದು ಹೆಲ್ತ್. ಫಿಟ್ನೆಸ್ 1 ಅವರ್ ನಮ್ಮ ಬಾಡಿಗೆ ನಾವು ವರ್ಕೌಟ್ ಮಾಡಿದ್ರೆ ಏನ್ ಬೆನಿಫಿಟ್ಸ್ ಅಂತ ಕೇಳಿದ್ರೆ, ಸೊ ನೀವು ಖಂಡಿತ ಹೆಂಗಾಗಿರ್ತೀರಾ. ನಮ್ಮ ಬಾಡಿ ಒಂದು 40+ ಆದ್ರೂ ಕೂಡ ನಮ್ಮ ಒಂದು ಏಜ್ 25, 30 ತರ ನಾವು ಇದ್ದೇ ಇರ್ತೇವೆ. ಈಗ ಶಿಲ್ಪಾ ಶೆಟ್ಟಿ ನೀವೆಲ್ಲ ನೋಡಿರ್ಬೋದು. ಸೊ ಫಿಟ್ನೆಸ್ಗೆ ಫೋಕಸ್ ಮಾಡ್ಲೇಬೇಕು. ದಿನಕ್ಕೆ 1 ಗಂಟೆ ಆದ್ರೂ ನಾವು ನಮ್ಮ ಬಾಡಿಗೆ ಟೈಮ್ ಕೊಡ್ಲೇಬೇಕು ಅಂತ ಹೇಳ್ತಾನೆ. ನಿಮ್ಮ ಈ ವಿಶೇಷವಾದ ಕಲಾ ಸೇವೆಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳನ್ನ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ಧನ್ಯವಾದಗಳು.
ನೋಡಿದ್ರಲ್ಲ ವೀಕ್ಷಕರೇ, ಈ ವಾರದ ನಮ್ಮೂರಿನ ಜಾಣೆ ಅಕ್ಷತಾ ರಾವ್ ಅವರು ಒಂಥರ ವಿಶೇಷವಾಗಿ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇವರ ಕಲಾ ಸೇವೆಗೆ ನಾವೆಲ್ಲರೂ ಚಿರಋಣಿ ಅಂತ ಹೇಳ್ತಾ, ಮುಂದಿನ ವಾರ ಮತ್ತೊಂದು ಸಾಧಕಿ ಜೊತೆ ನಾನು ಕೃತಿ ಮೂಡಬಿಟ್ಟು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.